ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಮುಂದಾಳು. ರೋಟರಿ ಆಗ್ಬೋದು, ಲಯನ್ಸ್ ಆಗ್ಬೋದು, ಹಾಗೆ JCS ಆಗ್ಬೋದು, ಇಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪುರಸ್ಕೃತರು ಶ್ರೀ ರವೀಂದ್ರ ರೈ ಹರೇಕಳ. ಈಗಾಗಲೇ ನಾವೆಲ್ಲ ತಿಳಿದಿರುವ ಹಾಗೆ ಬೊಳ್ಮ ಮತ್ತು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡುವಲ್ಲಿ ಪ್ರಮುಖ ಕಾರಣಕರ್ತರಾದಂತಹ ಶ್ರೀಯುತ ರವೀಂದ್ರ ರೈ ಹರೇಕಳ ಅವರು ಇವತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದಕ್ಕೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅವರ ಧರ್ಮಪತ್ನಿಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬ್ರಹ್ಮಕಲಶ ಸಮಿತಿಯ ಗೌರವಾಧ್ಯಕ್ಷರು ಇದ್ದಾರೆ, ನಮ್ಮ ಗೌರವ ಸಲಹೆಗಾರರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು 3 ದಿವಸಗಳು ನಿರಂತರವಾಗಿ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಡೆಯಬೇಕಂತೇಳಿ ತಮ್ಮ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಕೂಡ ಬೇಕು. ದೀಪ ಬೆಳಗಿಸುವ ಮೂಲಕ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಯಾಗುತ್ತಿರುವಂತಹ ದಂಪತಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರು ಸಂತೋಷ ಪಡುವುದು ಇನ್ನೊಬ್ಬರಿಗೆ ಸಂತೋಷ ಕೊಡುವಂತ ಒಂದು ಕಾರ್ಯಕ್ರಮ. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು ಸಂತೋಷಂ ಜನೀಯ ಪ್ರಾಜ್ಞಾ ತದೇವ ಈಶ್ವರ ಪೂಜನ ಅಂತ. ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂತಹ ಎಲ್ಲಾ ಕಾರ್ಯಕ್ರಮಗಳು ಅದು ದೇವರ ಕಾರ್ಯಕ್ರಮ ಅಂತ. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ದೇವಿ ಕ್ಷೇತ್ರದಲ್ಲಿ ಇದೀಗ ದೇವರ ಒಂದು ಪೂಜಾ ಕಾರ್ಯಕ್ರಮವು ಕೂಡ ಇಲ್ಲಿ ನಡೆದಿದೆ ಎನ್ನುವಂತ ಒಂದು ವಿಚಾರ. ಅದೇ ರೀತಿಯಲ್ಲಿ ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದೀರಿ. ಇದೀಗ ಈ ಸ್ಥಳೀಯ ಪ್ರತಿಭೆಗಳೆಲ್ಲ ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರಸೂಸ್ತಕ್ಕಂತಹ ಒಂದು ಅವಕಾಶ ಇಲ್ಲಿ ಒದಗಿ ಬಂದಿದೆ. ಎಲ್ಲರೂ ಕೂಡ ಇಲ್ಲಿ ಸಾಂಸ್ಕೃತಿಕವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಆ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಅದು ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ದಯೆಯಿಂದ ಅನುಗ್ರಹದಿಂದ ಅದು ನಿರ್ವಿಘ್ನವಾಗಿ ನಡೆಯಲಿ. ಅದೇ ರೀತಿಯಲ್ಲಿ ಮುಂದಿನ ಎಲ್ಲ ಧಾರ್ಮಿಕವಾದಂತಹ ಸಭಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಿರ್ವಿಘ್ನವಾಗಿ ನಡೆಯಲಿ. ಇಲ್ಲಿ ನಡೆಯತಕ್ಕಂತಹ ಎಲ್ಲ ಅಯ್ಯಪ್ಪ ಸ್ವಾಮಿಯ ಆ ಒಂದು ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಡೆಯತಕ್ಕಂಥ ಎಲ್ಲ ಧಾರ್ಮಿಕ ವಿಧಿಗಳು ಶಾಸ್ತ್ರೋಕ್ತವಾಗಿ ನಡೆದು ಎಲ್ಲರಿಗೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ಈ ಹೊರ ಭಾಗದಲ್ಲಿರ್ತಕ್ಕಂಥ ಜನಗಳಿಗೂ ಕೂಡ ಒಂದು ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಸದಾ ದೊರಕಲಿ. ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯಾದಿ ಭಾಗ್ಯವೂ ಕೂಡ ಸಿಗುವಂತಾಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಎಲ್ಲ ಈ ವೇದಿಕೆಯ ಮೂಲಕ ನಡೆಯತಕ್ಕಂಥ ಸಾಂಸ್ಕೃತಿಕವಾದಂಥ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಅದು ಜನರಿಗೆ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಾಗಲಿ ಅಂತ ನಾನು ಹಾರೈಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮುಂದುವರಿತಿದ್ದಾರೆ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ.
ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘು ಬಿಡಿದು ಒಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಗನ ಭೇದವ ವಾಚಿಸುತ್ತ ಉಡುಪಿನಿಂದ ಶ್ರೀ ಪುರಂದರ ವಿಠಲ ಪಂಚನಾಗನ ಭೇದವ ವಾಚಿಸುತ್ತ ಉಡುಪಿನಿಂದ ಶ್ರೀ ಪುರಂದರ ವಿಠಲ 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 ವಿಠಲ
बीजापुरम् कराम्बुजपाशबीजापुरं कलुषविदूरं भूताकारम् अनादिगुरुगुहदोषितबिम्बं हंसध्वनिपूजितहेरम्बं वा तापि गणपतिं भजे वारणास्यं वरप्रदं शिवा तापि गणपतिं ಭಜೇಹಂ. ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸುದಿನ ನಮ್ಮೆಲ್ಲರ ಸೌಭಾಗ್ಯದ ದಿನ. ಮನಸ್ಸು ಸಾವಿರಾರು ಮಂದಿಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವಂಥ ದೇವರ ಬ್ರಹ್ಮಕಲಶೋತ್ಸವದ ಸುದಿನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಬಂದವರು. ವಿಶೇಷವಾಗಿ ಇವತ್ತು ಗಣ್ಯ ಅತಿಥಿಗಳು ಕುಳಿತವರು ಎಲ್ಲರೂ ಕೂಡ ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಧುರೀಣರು ಆಗಿರುವಂಥ ಹಲವಾರು ಮಹನೀಯರು ಮಹಿಳೆಯರು ವೇದಿಕೆಯಲ್ಲಿ ಇರುವಂಥದ್ದು ನಮ್ಮ ಊರಿನ ಎಲ್ಲ ಜನರ ಭಕ್ತಾಭಿಮಾನಿಗಳ ಸೌಭಾಗ್ಯ ಅಂತ ಹೇಳ್ಕೊಳ್ತಾ ವಿಶೇಷವಾಗಿ ಆಗಮಿಸಿದಂಥ ಸರ್ವ ಭಕ್ತಾಭಿಮಾನಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿಕೊಂಡು ಇವತ್ತಿನ ಈ ಒಂದು ಪ್ರಥಮ ಕಾರ್ಯಕ್ರಮ, ಈ ಒಂದು ಪ್ರಥಮ ದಿನದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಹು ದೂರದಿಂದ ಆಗಮಿಸಿದರೆ ನಮ್ಮವರೇ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ಇವತ್ತು ಬಂಟರ ಸಂಘ ಬಹಳ ದೊಡ್ಡ ಒಂದು ಸಂಘ ಇಲ್ಲಿ ನಿಂತಿದೆ. ನಮ್ಮೆಲ್ಲರಿಗೂ ಒಂಥರ ಖುಷಿ ಕೊಡುವಂಥ ಒಂದು ದೊಡ್ಡ ಕಟ್ಟಡ ಎದ್ದು ನಿಂತಿದೆ ಅಂತ ಹೇಳಿದರೆ ಅದು ವಿವೇಕ್ ಶೆಟ್ಟಿ ಬೋಳಿ ಗೊತ್ತು ಉದ್ಯಮಿಗಳು. ನಾವು ಕರೆದಾಗ ತಕ್ಷಣ ಬಂದವರು. ಇಲ್ಲಿ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಆಗ್ತಾ ಇರಬೇಕು ಅಂತಂದರೆ ನಮ್ಮ ಜೀರ್ಣೋದ್ಧಾರ ಇಲ್ಲಿ ಅಯ್ಯಪ್ಪ ಮಂದಿರ ಜೀರ್ಣೋದ್ಧಾರ ಆಗ್ತಾ ಇರುವಾಗ ಭಾಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಅವರು ವಿವೇಕ್ ಶೆಟ್ಟರು ಸೀದಾ ಬಂದರು. ಒಂದಿನ ಆಗಲಿಲ್ಲ, ಮತ್ತೊಂದು ದಿನ ಬಂದು ನೋಡಿಬಿಟ್ಟು ಇಂಥ ಒಂದು ಮಂದಿರ ಇಲ್ಲಿ ಆಗಲೇಬೇಕು, ನನ್ನಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಕೊಡುಗೆ ಕೂಡ ಕೊಡ್ತೇನೆ, ನನ್ನ ಸಂಪೂರ್ಣ ಆಶೀರ್ವಾದ ಕೊಡಿ ಅಂತ ಇದೆ ಅಂತ ಹೇಳ್ಕೊಳ್ತಾ ಇವತ್ತು ದಂಪತಿ ಸಮೇತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅದೇ ದೊಡ್ಡ ಸೌಭಾಗ್ಯ ಅಂತ ಹೇಳ್ಕೊಳ್ತಾ ಇಲ್ಲಿ ನಡೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಬ್ರಹ್ಮಕಲಶ ಸಮಿತಿಯ ಪರವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆದರಣೀಯ ವಿವೇಕ್ ಶೆಟ್ಟಿ ಬುಳ್ಳೆಗುತ್ತು ಇವರಿಗೆ ಚೇತನ್ ಅಸೀಂ ಸ್ವಾಗತಿಸಬೇಕು. ಶ್ರೀಯುತರು ಧರ್ಮಶಾಸ್ತ್ರ ಅನನ್ಯ ಭಕ್ತರು. ಪ್ರತಿ ತಿಂಗಳ ಸಂಕ್ರಮಣದಲ್ಲಿ ಶಬರಿಮಲೆ ವಿರುದ್ಧಪಾಲ ಪುಣ್ಯಾತ್ಮರಿಯವರು ಧನ್ಯವಾದಗಳು. ಮತ್ತು ಮಾತಾಡುವ ಅತಿಥಿ ಉಪನ್ಯಾಸಕರು ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ಶಿಕ್ಷಣ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದವರು, ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದವರು, ಒಬ್ಬ ನಿಷ್ಠೆ ಅಧಿಕಾರಿ ಅಂತ ಹೇಳಿದರೆ ಅವರು ಸದಾನಂದ ಪೂಂಜೆ ಅವರು. ಇವತ್ತಿನ ಕಾರ್ಯಕ್ರಮ ಇವತ್ತಿನ ಮತ್ತರುವ ಅತಿಥಿ ನಮ್ಮ ಶೋಭೆಯನ್ನು ತರುವಂತಹ ಎರಡು ಮಹಿಳಾ ಮಣಿಗಳು ಇಲ್ಲಿದ್ದಾರೆ. ಒಬ್ಬರು ನಮಗೆಲ್ಲ ಗೊತ್ತಿದೆ, ವಿವೇಕ್ ಶೆಟ್ಟಿ ಬೋಳಿ ಗೊತ್ತು ಅವರ ಧರ್ಮಪತ್ನಿಗಳು. ನಮ್ಮ ಕಾರ್ಯಕ್ರಮಕ್ಕೆ ಇಬ್ಬರು ಆಗಮಿಸುವುದು ಬಹಳ ಸೌಭಾಗ್ಯ, ನಮಗೆಲ್ಲ ಖುಷಿ ಕೊಟ್ಟಿದೆ. ವಿಶೇಷವಾಗಿ ಅವರನ್ನು ನಮ್ಮ ಎಲ್ಲರ ಪರವಾಗಿ ಭಕ್ತಾಭಿಮಾನಿಗಳ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿಯವರಿಗೆ ಶ್ರೀಮತಿ ವಿನೋದರ್ ಅವರು ಬಂದು ಮತ್ತರುವ ಧನ್ಯವಾದಗಳು. ಮುಖ್ಯ ಅತಿಥಿಗಳು ಅಂತ ಹೇಳೋದಕ್ಕಿಂತ ನಮ್ಮವರಿಗೆ ವರ್ಷಗಳು ಈ ಕ್ಷೇತ್ರಗಳು ಬೇಲವನ್ನು ದೇವರಲ್ಲಿ ಬೇಲವನ್ನು ಅವಕಾಶ ಸಿಕ್ಕಿದೆ. ಅವರನ್ನು ಎಲ್ಲ ಪುಣ್ಯ ಅನುಭವದಲ್ಲಿ
ಪಾಕಜಲ ಬೇಲವನ್ನು ನಾನು ಊರಿ ನೇ ಈ ಒಂದು 10-30 ವರ್ಷದ ಈ ಪ್ರದೇಶಗಳು ಎಂಕಲು ಮಾಲೆ ಪಾಡ್ದು ಬಹುಶಃ ಒಂದು ತಟ್ಟಿ ಕಟ್ಟದು ಸ್ವಲ್ಪ ಅಂತ 5 ಏಕಮಂಡಲ ಅನ್ನಗ ಐಟು ಒಂದು ದೇವರನ್ನ ಫೋಟೋ ತೆಗೆದು ಪೂಜೆ ಮಾಡ್ತದ್ದು ಒಕ್ಕ ನಮ್ಮ ನೇತ ಕೈತಲ್ಲ ಒಂದು ಎಲ್ಲಿ ಮಂದಿರ ಕಟ್ಟುಗಂದು ಇದಾಡ್ನಾಗ ಬಹುಶಃ ಆ ಕಾಲದ ಭಾರಿ ಭಕ್ತಿ ಇರ್ತದೆ ಜನಕಡ ಆ ಉಮೇದು ಇತ್ತ ಜನಕಡ ಮಸ್ತ್ ಆರ್ಥಿಕ ವ್ಯವಸ್ಥೆ ಉಂಟು ಆಡ ಅವಾಗ ಆರ್ಥಿಕ ವ್ಯವಸ್ಥೆ ಭಾರಿ ಬೆರೆಯುತ್ತದೆ ಅವಾಗ ಈ ಪ್ರದೇಶಗಳು ಸೆನ್ಸ್ಗೆ ನೀವು 100 ರೂಪಾಯಿ ಇತ್ತು ಜಾಗೆಗೆ ಅವೇ ಜಾಗೆಗೆ ಇನ್ನು ಸಾಧಾರಣ ಈ ಪ್ರದೇಶದ 5 ಲಕ್ಷ ಆಗ್ತದೆ ಬಹುಶಃ ಅವಾಗ ಮಂದಿರ ಕಟ್ಟಿನಾಗ ಎಂಟ್ಲಿಗೆ 5 ಲಕ್ಷ ಮಂದಿರ ಕಟ್ಟದ ಭಾರಿ ಶೋಕರು ಎಲ್ಲೇ ಮಟ್ಟದ ಐದು ಭಾರಿ ಜನ ಬೆತ್ತೇರಿ ಅಯ್ಯಪ್ಪ ಭಕ್ತೇರಿ ಅವು ಸಮತ ಭಕ್ತಿಡಾತದೆ ಇನಿ ನೀನು ದಯಬಂಪ ಬಂಡ ಇನಿ 1 ಕೋಟಿ ಮುಟ್ಟದ ಮಂದಿರ ಕಟ್ಟಿನಾಗ ಮಾತೆಲ್ಲ ದುಡ್ಡು ಬರೋದು ರೈಟ್ ಬೇಲೆ ಒಂದು ಬೇರೆ ಸಮಯಕ್ಕೆ ಏರ್ಲ ತಯಾರಿದ್ದೀವಿ ಪುಸ್ತಕ ಜನಕ್ಕನ ಜೀವನ ಭಾರಿ ಬೆಂಜಾಟದ ಜೀವನ ಆಗ್ತದೆ ಅಕ್ಲೆಗೆ ಹೊರರ ಕೆಲವು ಜನಕ್ಕೆ ಒಂದು ಅರ್ಧ ಗಂಟೆ ಕುಡಿದು ಪಾತೆರ್ನಾಥಲ್ಲ ಮಂದಿರ ಬರ್ತದು ಕೈ ಮುಗಿಪುಣಾಕ ಪುಸ್ತಕ ನೀವು ದಾಯ ಬಂದುಕೊಂಡ ಇನಿ ನಮ್ಮ ಜೀವನ ಮಾನಸಿಕವಾಯಿತು ನಮ್ಮ ಆರ್ಥಿಕ ನಮ್ಮ ನೇಟು ವೆಚ್ಚದ ನೇಟು ನಮ್ಮ ಐಕ್ಯಪಾಡೋದು ಹೆಚ್ಚಿಗೆ ಸಮಯ ಕೊರಡಾದು ಬಹುಶಃ 84 ಎಲ್ಲೆಡೆ ಕಟ್ಟಿನ ಮಂದಿರ ಬೊಕ್ಕಾಯಿಲು ಎತ್ತದ ಪೊರಡು ಕಟ್ಟಡ ಪಂಪನ ಚಿಂತನೆ ಮನ್ಪುನಾಗ ಎಂಕಲು ಹಲವಾರು ತಾಮ್ರ ಪ್ರಶ್ನೆ ತೆಗೆದು ಬೊಕ್ಕ ಶಶಿ ಪಂಡಿತರನ್ನ ಒಂದು ಪ್ರಶ್ನೆ ತೋರಿದ್ರು ಹೋಗ್ತಾರೆ ಕಣೆ ಐನ ಕಟ್ಟೆರು ಬಿದ್ದಾನೆ ಕಟ್ಟಿನಾಗ ಎಂಗ್ಳಲ್ಲಿ ಭಾರಿ ಮನೆ 80 ಜನ ತಂದು ಕಮಿಟಿ ಬಂತ ಮಾತೆಲ್ಲ ಉಮೇದು ಬಂತೀರಿ ಕಟ್ಟಕ ದಾಲಾಪುಜಿ ಐನ ದರ್ಪುಲೆ ಪೊರಲು ಹಾಪನು ಬಹುಶಃ ನಿಮ್ಗೆ ಗೊತ್ತುಂಟು ಪ್ರಶಾಂತ್ ಕಾಜವೇರು ಎಂಗ್ಳ ಗೌರವಾಧ್ಯಕ್ಷರು ಅಂಚನೆ ಕಾರ್ಯಾಧ್ಯಕ್ಷರು ನಕ್ಲಿ ಎಂಗ್ಳೊಂದು ಪಕ್ಕ 10-30-35 ಮೀಟಿಂಗ್ ಸೇರಿ 4 ವರ್ಷಗಳು ಬೊಕ್ಕ ಎನ್ಪ ಜನ ಹೋಗಿ 8 ಜನನೇ ಹೋಗಿ ಮಲ್ಲದಿ ಹಣಲ ಐದು ಬರೀರೆ ಜನಕ್ಕೆ ಪುರ್ಸೋದಿದ್ದಿ నేను ಪ್ರತಿ ದಿನಲ ತಿಂಗಳ ಸೇರ್ದು ನೀನು ಎಂಚ ಮಲ್ಪುನಿ ಇನ್ನು ಮಲ್ಪನಾಗ ಆರ್ಥಿಕ ವ್ಯವಸ್ಥೆ ಭಾರಿ ಸ್ವಲ್ಪ ಲಕ್ಷದ ಯೋಜನೆ ಈ ಗ್ರಾಮೀಣ ಪ್ರದೇಶದ ಹಳ್ಳಿದ ಜನಕ್ಕೆ ದೇತನ್ನ ಎಲ್ಲಿ ವಿಷಯ ಆಗ್ತದೆ ದಾದ ಬಂಡ ಜನಕ್ಕೆ ಉಮೇದು ಕೊರ್ಪುನ ಮನಸ್ಸೆಲ್ಲ ಉಂಟು ಆಡ ವ್ಯವಸ್ಥೆ ಆದ ಕಷ್ಟ ಉಂಟು ಮಾತ ಕಷ್ಟದ ಒಂದು ಗ್ರಾಮೀಣ ಪ್ರದೇಶ ಪೇಂಟ ಪಟ್ಟ ನಡು ಏತು ಕೊಟ್ಟಿದ್ದಲ್ಲ ಕಟ್ಟಿವಿ ಆಡ ಹಳ್ಳಿ ಪ್ರದೇಶದ ಒಂದು ಕಷ್ಟದ ಬೇಲೆ ಬಹುಶಃ ಗೊತ್ತಪ್ಪು ಎಂಕ್ಲ ಶಿರಡಿ ಸಾಯಿಬಾಬಾದ ಅಧ್ಯಕ್ಷರು ಬರ್ತದೆ ಅದಕ್ಕೆ ತೂನ ಅವರ ಭಾರಿ ಬೇಜಾರಾಣು ಒಂದು ಗರ್ಭಗುಡಿಗೆ ಚೆಂಬು ಮಾಡಿರೋ ಭಾರಿ ಕಷ್ಟದ ಟೈಮ್ ಮಿತ್ತು ಹೋಗ್ಬಿಟ್ಟು నేను ತೂದು ಬಂದಿರು ನೀವು ವೇತನೆ ಒಂಜಿ ತಾಮ್ರ ಒಂಜಿ ಚೀಟು ಮಂತದು ಮುನಿಸಾರದ ಆದಿಮುತ್ತ ಪುರ ಮಂತುಲೆ ಆಪುಂಡು ಅಂಜಲ ಮಂತುಲು ಅದಕ್ಕೆ ಅಪ್ಪ నేను ಈತ ಸಮಯ ಬರೋ ಬರಲಿ ತಿರುಗಿ ಬಂದು ಅವ್ರ ಮನಸ್ಸಲ್ಲಿದ್ದೇನೆ ಇತ್ತೆ ಎಂಕ್ಲಿ ಬಟ್ಟೆಗೆ ಬೇರೆ ಮಂತ್ರಕ್ಕೆ ಬುಡ್ದುಕೊರ್ನಾಗ ಬಟ್ಲ ಬಂದಿರು ಈಗ ಭಾರಿ ದೀರ್ಘ 4 ವರ್ಷ ಪೋಂಡು ಅವು 1 ವರ್ಷ ಆವಡು ಆಂಡ ಪಣಿಯರೆ ಸುಲಭ ಉಂಟು ಎಂಕ್ಲು ಪೋಯಿನ ಸಾಧಿನ ತೂರಾಗ ಅವು ಭಾರಿ ಶ್ರಮದ ಸಾಧಿನ ತೂಗಿ ದಯಬಂಡ ಒರಿ ಪಾಡು ಲಿಮಿಟೇಷನ್ ಇರಲ ಪಾಡು ನಂಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಇರೋದಾಗಲ್ಲ ಎಡೆ ಬಲಾಢ್ಯ ವ್ಯಕ್ತಿ ಇತ್ತು ಆಂಡಲ್ಲಿ ಹಾಕ್ಲಿ ಪಾಡೆಲ್ಲ ಪಾಡಿದ್ರು 1 ಲಕ್ಷ 2 ಲಕ್ಷ ಪಾಡ್ನಾಕ್ಲಿದ್ರು ಬಹುಶಃ ಸೀತಾರಾಮ್ ಶೆಟ್ಟಿ 1 2 ಲಕ್ಷ ಪಾಡ್ದಿರು ನಮ್ಮ ಚೌಟ್ಯರ್ನಾಕ್ಲು ಪುರ ಎಡ್ಡೆ ಗಟ್ಟಿ ಪಾಡ್ದಿರು ಅಂದ್ರೆ ಏತು ಪಾಡ್ನಲ್ಲ 1 ಕೋಟಿದ ವ್ಯವಸ್ಥೆ ತುಳಿ ನಮ್ಮ ಈ ಪ್ರದೇಶದ ಪ್ರತಿ ಇಲ್ಲದಾಗ್ಲ 5,000-10,000 ಕೊಡ್ತೀವಿ ಅಕ್ಲ ಕೊರ್ನಾಗ ಎಂಕ್ಲೆ ನಿಜವಾದ ಎಂಕಿ ಅಕ್ಲ ಒಂಜಿ ಸಂಜಲಕ್ಕೆ ಆ ದುಡ್ಡು ತಂದು ಅಕ್ಲ ಐಟಿ ಹೆಚ್ಚು ಸಮಯ ಕೊಡ್ಪುಣ ಒಂಜಿ ಅಕ್ಲೊಟ್ಟಿಗೆ ಸಂಪರ್ಕ ಮಾಡ್ಪುಣ ಒಂಜಿ ಅವಕಾಶ ಹೆಂಗೆ ತೆಗೆದಿರ್ತೇನೆ ಪ್ರತಿಯೊಲ್ಲ ಭಾರಿ ಬಂಗೋಡು ಕೊಡ್ತೇವೆ ಅಕ್ಲಡ ಆರ್ಥಿಕ ವ್ಯವಸ್ಥೆ ಕಷ್ಟ ಇತ್ತಿರಲ್ಲ ಮೂಲ ಒಂಜಿ ಈ ಪ್ರದೇಶದ ಜನಗಳಿಗೆ ಈ ಮಂದಿರ ಭಾರಿ ಪೊರ್ಲುಡ ಉಮೇದಿನ ತೂದು ಎಂಕ್ಲಿಗೆ ಭಾರಿ ಖುಷಿ ಉಂಟು ಬಹುಶಃ ಈ ಮಂದಿರಗೆ ಭಾರಿ ಈ ವೇದಿಕೆಗಳಲ್ಲಿ ಭಾರಿ ಎಡ್ಡ ಜನಕುಲು ಭಾರಿ ಸಾಮಾಜಿಕವಾದ ಧಾರ್ಮಿಕವಾದ ಮುಂದುವರಿನ ಸುರೇಶ್ ರಾವಡು ಸೀತಾರಾಮ್ ಶೆಟ್ಟಿ ರಾವಡು ಅಂಚನೆ ಈಗಿನ ಕಾರ್ಯಾಧ್ಯಕ್ಷರು ವಿಶ್ವನಾಥ್ ನಾಯ್ಕರು ಐದು ಹೆಚ್ಚು ಸಮಯ ಕೊಡ್ತು ಐದು ದುಡ್ಡು ಇಚ್ಚಿನಲ್ಲ
ಒಲ್ಪಡ್ದಾಲ ಪತ್ತವರು ಯಾನಿ ನೀ 50,000 ಬೋರ್ಡು ಶಿಲ್ಪಿ ಕೊರ್ರೆಂಡು ದಾದ ಮಂತ್ರಿಗೆ ಈ ದಾಲ ಪೋಟಿ ಪಡಿಸಿ ಬಂದಂತೀರಿ ಏನೋ 6 ಬಣ್ಣ ಅಂತೀರಿ ಈ ದಾಲ ಡಿಸ್ಟರ್ಬ್ ಆಗ್ಬಿಡ್ತಿ ದುಡ್ಡು ಮಂತ್ಗ ಈ ಗಡಿಬಿಡಿ ಬಂದ್ಬಿಡ್ತೀನಿ ದಯಪಂಡ ಅಕ್ಲ ಒಂದು ಆವಡ್ ಬಂದು ಒಮ್ಮೆದಿಡಿ ಬೇತೆ ಬೇತೆ ಜನಕ್ಕೂ ಚೆಂಬು ಕೊರ್ನಾಗ ಇಂಕಲ ಗಿರಿಜಕ್ಕ 2 ಬಣ್ಣ ಅಂತೀರಿ ಒಳ್ಳೆಯದಾಗಿ ಈ ದಾಲ ಪೋಟಿ ಪಡಿಸಿ ದುಡ್ಡು 1 ಲಕ್ಷ ಕೊಟ್ಟು ನಾನು ಏನ ಬಂಗಾರದಿದ್ದಾನ ಕೊರ್ಪಂದು ಈ ಪಾತ್ರ ದಯ ಬಂದು ಬಂಡ ಆ ಪುಂಜನಕ್ಕೆ ಇತ್ತಿನ ಭಕ್ತಿ ಬಂಡ ಅವು 6 ಬಂದು ಒಮ್ಮೆದ್ದು ಅಂಜನೆ ಯಾರು ಆ ಪಂಜು ಬಂಗಾರದಿದ್ದರೆ ದುಡ್ಡು ಕೊಡ್ತು ಒಪ್ಪಾಡು ತುಕ ಬೊಕ್ಕ ತುಕ ಬಂಗಾರ ಬೊಕ್ಕ ಕೊಡ್ಬಾಗ ಜನ್ಮ ಮಾಡುವ ನಮ್ಮ ದಯಮಾಡಂದು ಭಾರಿ ವಿಶೇಷವಾದ ಬಂಡ ನೇನು ನಮ್ಮ ಆ ಭಕ್ತಿನ ಅಕ್ಲ ಉಮೇದಿಗೆ ಏನು ತೂದು ಎಂಕ್ಲ ಕಷ್ಟ ಎಂಕ್ಲು ಬತ್ತನ ಕಷ್ಟ ದಾಲ ತಂದೋಗಿ ಇಂದು ಪುಂಜನಕ್ಳಿಗೆ ಆ ದೇವರ ಏತು ಭಕ್ತಿ ಎಂಕ್ಳಿಗೆ ಅವೊಂಜಿ ಉದಾಹರಣೆ ನನ್ನ ಕಡೆ ಬಂದ್ಬಿಡಿ ಮುರಣಿ ಬ್ರಹ್ಮಕಲಶ 5,000 ಕಾಗಜ್ ಬಂತು ಕೊನತ್ತದು ಆ ಆಫೀಸರ್ ಮಾಡಿನಾಗ ನೇನು ತೂದು ಎಂಕ್ಲ ಬ್ರಹ್ಮಕಲಶದ ಜನ ಕಾರ್ಯಕರ್ತರು ಬಂದಿದ್ದು ಇಂದು ಇಂದು 5,000 ಕಾಗಜ್ ಇಲ್ಲಿ ಎತ್ತು ಅಂದು ಆನ ಮುನ್ಪದ ಪಂಜನಕ್ಲಿ 10-15 ಜನ ಅಂಜನೆ ಐಟಂತ ಆಂಜನಕ್ಲ ಸೇರಿದು ಈ ಹಿರಣ್ಮ ಗ್ರಾಮಡು ಸಾಧಾರಣ 4,000 ಇಲ್ಲಡಿ ಆ ಆಮಂತ್ರಣ ಪತ್ರಿಕೆಯರು ಮುಟ್ಟಾದರು ಬಂಡ ಇಂದು ಎಂಗ್ಳಿಗೆ ಈ ಒಂಜಿ ಅಯ್ಯಪ್ಪ ಮಂದಿರ ಸ್ಥಾಪನೆ ಮಂತ್ರಕ್ಕೆ ಒಂದು ಸ್ವಾರ್ಥ ಕಾಣಂತೋಜು ದಯಪಂಡ ಅದು ಭಾರಿ ಮಲ್ಲ ಕೆಲಸ 4,000 ಇಲ್ಲಡೆ ನಡೆದಿದ್ದು ಪ್ರತಿ ಇಲ್ಲಡೆ ಮುಟ್ಟದಿರು ಅಂಚದ ಪುನಗ ಒಂದು ಭಾರಿ ಮಲ್ಲ ಸಾಧನೆ ಒಂದು ನಿಖಲ ಭಕ್ತಿ ತಲುಪವರು ನನವ ನಿಖಲಿ ಎಂಗ್ಳಿಗೆ ಸಹಕಾರ ಕೊಡ್ದು ಈ ಮಂದಿರ ನನದಾದ ಬೆಳಗಡು ನನ್ನ ನಿಖಲ ಪ್ರಮುಖ ಪಾತ್ರ ಬೋದು ಮಾಡಿದು ಮುಲ್ಪದ ಮಾತ ಪಂಜನ ಕಡ ಯಾನು ದಯದಿದ್ದು ಕೇಳಿ నేను ತೋರ್ಲೋಡು ನಡಪಾದ ಕೊರ್ಕ ನೇಟು ಪೂಜೆ ಪುರಸ್ಕಾರ ಭಾರಿ ಪೂರ್ಣಾದು ಅಯ್ಯಪ್ಪಗೆ ಅನ್ನದಾನ ಬಂಡ ಭಾರಿ ಪ್ರೀತಿ ನನ್ನ ಮಿತ್ತಿಗೆ ಒಂದು ಶನಿವಾರ ಸಂಕ್ರಮಣ ನಿರಂತರವಾದ ನಾವು ಅನ್ನದಾನ ಕೊರುವ ಒಂದು ಆಶೆ ಉಂಟು ಐಕನಿಗಳ ಮಲ್ಲ ಸಹಕಾರ ಇತ್ತಿನ ಖಂಡಿತ ಕೊರ್ರಾಪುಂಡು ಈ 15 ದಿನ ಮೂಲ ಭಜನಾಗ ನಿರಂತರ ಈಗ ಅನ್ನದಾನ ಕೊರಿಯ ಹೈಟ್ ಮುಲ್ಪದ ಮಹಿಳೆಯರ್ನಕ್ಲು ಬರ್ತದೆ ಅಡಿಗೆ ಮಂತದ್ದು ಕಾಯಿಗೆ ಮೂರ್ದು ಅಕ್ಲು ಒಂಜಿ ಕೆಲಸ ಭಾರಿ ನಿರ್ಮಲ ಮಂತದ್ದು ದಿನಟ್ಟು 300-400-500 ಜನ ಬರ್ತನಲ್ಲ ಅಕ್ಲಿ ಭಾರಿ ಪೂರ್ಣ ಸುಧಾರಿಸಿದ್ದೇವೆ ನಿಖಲಿಗೆ ಯಾನು ಈ ಸಂದರ್ಭಗಳು ಒಂದು ಭಾರಿ ಮಲ್ಲ ಕೃತಜ್ಞತೆ ಕೊರೋದಿಲ್ಲ ಅಯ್ಯಪ್ಪ ಸ್ವಾಮಿ ನಿಖಲಿಗೆ ಮಾತ ಆರೋಗ್ಯ ಭಾಗ್ಯ ನೆಮ್ಮದಿ ಕೊರಡಿ ನಿಖಲ ಭಾರಿ ಎಡ್ಡೆ ಕೆಲಸ ಎಂಕ್ಲ ಈ ಜೀರ್ಣೋದ್ಧಾರ ಸಮಿತಿ ಹಾಕ್ಲಿಗೆ ಬ್ರಹ್ಮಕಲಶ ಸಮಿತಿ ಹಾಕ್ಲಿಗೆ ಭಾರಿ ಮಲ್ಲ ಬೆಂಬಲ ಕೊಡ್ತಾರೆ ನಿಖಲೆ ದೇವರು ನಿಖಲೆ ನೆಡ್ಡ ಪಣಂದು ಅಂಜನೆ ಈ ವೇದಿಕೆ ಭಾರಿ ಮಲ್ಲ ಜನಕ್ಕೂ ಇನ್ನು ಎಂಕ್ಲೆ ಬ್ರಹ್ಮಕಲಶ ಅಧ್ಯಕ್ಷರು ಒಂದು ರವಿಶಂಕರ್ ಶೆಟ್ಟಿ ನನ್ನ ಭಾರಿ ಆತ್ಮೀಯ 20 ವರ್ಷದ್ದು ಎಂಕ್ಲೆ ಎನ್ನ ಆರ್ನ ಲೀಡರ್ಶಿಪ್ ಎಂಕ್ಲು ಭಾರಿ ಸಾಮಾಜಿಕ ಸೇವೆ ಬಂದಾಗಲಿ ಪ್ರತಿಯೊಂದು ಎಂಕ್ಲಿಗೆ ಅರಗೆ ಆರ್ನ ಧಾರ್ಮಿಕ ಸಾಮಾಜಿಕ ಕ್ಷೇತ್ರ ಆರ್ಥಿಕ ಸೇವೆ ಅಂತ ಎಂಕ್ಲ ಉಪಸ್ಥಿತಿ ಆರು ಭಾರಿ ಗೌರವಿಸುವಂತೆ ಇಲ್ಲಿ ಬರೋಡು ಏನೊಟ್ಟಿಗೆ ಸಹಕಾರ ಮಾಡ್ತೀನಿ ಬಹುಶಃ ರವಿಶಂಕರ್ ಶೆಟ್ಟಿ ಆರು ಈ ಗ್ರಾಮೀಣ ಪ್ರದೇಶದ ಬಂಟ್ವಾಳದ ಉಂಟಾಡಿದ್ದಾರೆ ಆರು ಒಂಜಿ 15 ವರ್ಷ ಮುಂತನ ಜಾತ್ರೆಯಲ್ಲಿ ಊರದಾಗಲೇನು ಪೂರ ಬರ್ತದೆ ಸ್ವತಃ 6 ಕೋಟಿ ಕಾಸು ಮಾಡಿದು ಐನು ಭಾರಿ ವಿಜೃಂಭಣೆ ನಡೀನಿ ನಡಪಾಂದು ಮುರಣೆಯಾನ ಆ ಜಾತ್ರೆಗೆ ಹೋಗುತ್ತೆ ಒಂದು 1000 ಜನ ಬರ್ತದೆ ಆ ಬಂಟ ದೈವದ ಪ್ರಸಾದ ತೆತ್ತೊಂದಾಗ ಈಗ ಭಾರಿ ಖುಷಿಯಾണ് ಬೇರೆ ಭಾರಿ ಒಂದು ರಾಜಕೀಯ ಕ್ಷೇತ್ರ ಬೆಲೆ ಮಂತ್ರಾಡು ಆಂಡ ಧಾರ್ಮಿಕ ಕ್ಷೇತ್ರ ಭಾರಿ ಪೊರ್ಲು ನಡಪಾಂದು ಐತ ಕಷ್ಟ ಬೇನೆ ಪೂರ ಗೊತ್ತುಂಡು ಸ್ವಂತ ಕೈಪಾಡ್ದು ಏನೆಲ್ಲ ಆರು ಒಂದು ಡಿಪೆಂಡ್ ಮಾಡ್ಬಂದ್ರೆ ಏತೋ ಕೆಲಸನು ಒರಿ ಮಂತ್ರಾರು ಆರನ ಒಂದು ಈ ಧಾರ್ಮಿಕ ಸಾಮಾಜಿಕ ಕ್ಷೇತ್ರ ಆಣೆ ನಡಿಗೆ ಆರು ಒಯ್ತನು ಹೋಗಿ ಪುನಃ ಒಂದು ಶಕ್ತಿ ಇತ್ತಿನಾರು ಅಂಜನಿ 10-20 ದೇವಸ್ಥಾನಕ್ಕೆ ಭಾರಿ ಮಲ್ಲ ಸಹಕಾರ ಕೊಡ್ತಿನಾರು ಯಾನು ಅರಡ ಕೇಂದ್ರ ಈ ಬ್ರಹ್ಮಕಲಶ ಅಧ್ಯಕ್ಷ ಭಾರಿ ಎಡ್ಡೆತ್ತು ನಾನು ಬಡಿಸಿ ಇಂಕ ಪಾಕ ಉಂಡು ಬಗ್ಗೆ ಎನ್ನ ಜಾಕ್ಷಿನ ಪಾಪ ತಂದೆ ಇಂಕ್ಲೊಂದು ಆ ಪ್ರೀತಿಗೆ ಕಟ್ಟಬುರ್ದು ವಹಿಸಿದಾರು ಇದಕ್ಕೆ ಈ ಸಂದರ್ಭವನ್ನು ಭಾರಿ ಖುಷಿ ಕೃತಜ್ಞತೆ ಕೊರ್ಪೆ ಈ ನಿರಂತರವಾದ ಮೂಜಿನೆಲ್ಲ ಎಂಕ್ಲೊಟ್ಟಿಗೆ ಬೋರ್ಡ್ ಮಾಡ್ಪೆ ಈ ಸಂದರ್ಭಕ್ಕೆ ಕೇಳೋದಿಲ್ಲ ಅಂಜನೆ ಗೌರವಾಧ್ಯಕ್ಷರಾದ ಎಂಕಲ ಹಿರಿಯರು ಎಂಕಲ ಆತ್ಮೀಯ ಬಂಧುಲ್ಲಿರಿ ಅವ್ರನ್ನೆಲ್ಲ ಸಹಕಾರ ಕೊರೋದಿಲ್ಲಿರಿ ಬೆಲೆ ಗೊತ್ತು ವೀಕ್ಷಕ್ರಿ ಎಂಕ್ಲ 2-3 ಸರ್ತಿ ಲೆತ್ತು ಬತ್ತ ತೂದು ಭಾರಿ ಖುಷಿಯಾನೆ ಈಗ ಗೊತ್ತು ಈ ಒಂದು ಬಂಟ್ರ ಸಂಘದ ಮೂಲ ಒಂಜಿ ಮೂಲಿ ಕೊಟ್ಟಿದ್ದ ಬಿಲ್ಡಿಂಗ್ ಅವ್ರನ್ನ ಭಾರಿ ಮಲ್ಲ ಪಾತ್ರ ಬಹುಶಃ
ಯಾನು ಬಾರಿ ಭಟ್ರ ಸಂಘದ ನೇಟಿದಲ್ಲ ನಮ್ಮ ಸಕ್ರಿಯ ಕಾರ್ಯಕರ್ತರ ಹತ್ತಿರ ದೂರ ತೂನಾಗ ಆ ಒಂಜಿ ಭವ್ಯ ಕಟ್ಟಡ ಆವಡದಾಂಡ ವಿವೇಕ್ಷನ ಬಲ್ಲ ಪಾತ್ರ ಉಂಡು ಸುಮಾರು ಎನ್ನ ಗೊತ್ತು 1 ಕೋಟಿ ದಾತು ಕಲೆಕ್ಷನ್ ಬಂತದ್ದು ಬಾಂಬೆ ಕೊಡ್ತು 5 ಲಕ್ಷ ರೂಪಾಯಿ ಸ್ವತಃ ಕೈದು ಮಾಡ್ತಿನಾರು ಭಾರಿ ಮಲ್ಲ ಒಂದು ಮಲ್ಲ ಹೃದಯ ಶ್ರೀಮಂತಿಕದ ವ್ಯಕ್ತಿ ಆಗ ಈ ಸಂದರ್ಭದ ಉಪಸ್ಥಿತರೂಪನಾಗ ಈ ಬ್ರಹ್ಮಕಲ ಸಂಸ್ಥೆ ಭಾರಿ ಖುಷಿಯಾಗುಂಡು ಬಹುಶಃ ಅಂಜನೆ ಎಂಗಳಿಗೆ ಈ ಪತ್ರಿಕಾ ಮಾಧ್ಯಮ ಒಂದು 3 ವರ್ಷ ನಿರಂತರವಾದ ಎಂಗಳ ಆರ್ಥಿಕ ವ್ಯವಸ್ಥೆ ಕಮ್ಮಿ ಇತ್ತಲ್ಲ ನೇನು ಮಲ್ಲ ಮಟ್ಟಿನ ಇಂಜಿನಿಯರಿಂಗ್ ಕೆಲಸವನ್ನು ಮಾಡಿದ್ದು ಎಂಗಳಿಗೆ ಅಗಳಿಗೆ ಸಹಕಾರ ಕೊರ್ದು ಐನು ಬೆರ್ತೋಯ್ಪವಂತೇಳಿ ನೇಟು ಮಲ್ಲ ಪಾತ್ರ ವಹಿಸಿನಾರು ಎನ್ನ ಆತ್ಮೀಯ ಎಂಕಲ ಶಾಸಕರು ಅಂಜನೆ ಮಂತ್ರಿ అయిన ಯೂಟಿಕಾದರ್ ಮುಸ್ಲಿಂ ಅಲ್ಲ ಯಾನರಿಗೆ ಭಾರಿ ಉಪದ್ರ ಕೊರ್ನೆ ಪ್ರತಿ ಸರ್ತಿಲ ಯಾನ್ ಫೋನ್ ಆಗ ಗೊತ್ತಾ ನೀರು ಮಂತ್ರಿ ಅಯ್ಯಪ್ಪ ಮಂದಿರ ಆಗುತ್ತೆ ಕೇಂದ್ರ ಬರ್ತಿ ನೀನು ಫಿರ ಕರೆಕ್ಟ್ ಬರೀತೀನಿ ಇವರು ಇದೇಗೆ ಬರಿಯಾಕೆ ಕೊಡ್ನೆ ನಾನು ಬಾಕಿದಾಗಲಿ ಇಂಜಿನಿಯರ್ ಕೊಡ್ತೀನಿ ಏನು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಏತು ಮಂದಿರಗಳು ಯಾ ಮಾಡಿ ಅವ್ವ ಒಂದು ಈರೊಟ್ಟಿಗೆ ಏನು ಕೊಡಲ್ಲ ಇರು ಕೋರೋಡೇನು ಯಾನ ಅವಡಿನ ಸಹೋದರ ಅದಕ್ಕೆ ಹೊರಗೆ ಕುಂದಿರು ಅಂಜನೆ 14 ಲಕ್ಷ ಪ್ರತಿ ಸರ್ತಿಲ ವಿಧಾನಸಭೆಗೆ ಹೋದು ಧಾರ್ಮಿಕ ಮಿನಿಸ್ಟರ್ ಭೇಟಿಯಾದ ಆ ಒಂದು ದುಡ್ಡನ್ನು ಕೊರ್ನೆಟ್ಟು ಎಂಗ್ಳಿಗೆ ಬೊಕ್ಕಲ ನೆಟ್ಟು ಮಲ್ಲ ಮಟ್ಟದ ಒಂದು ರಿಲ್ಯಾಕ್ಸ್ ತೆಗ್ದು ಜನಗಳಿಗೆ ಉಪದ್ರ ಕಮ್ಮಿ ಆದ್ರೆ ಪಂಪಣಿ ಈ ಸಂದರ್ಭದಲ್ಲಿ ಪಣೋದಿಲ್ಲ ಯಾನಿ ಬಂತೆ ಈ ಬರೋಡಿ ಬಂದದಿ ಒಂದು 2 ಪಾತ್ರ ಪಂಡಿತರು ಇಂಕ ಎಲ್ಲ ಮನಸ್ಸಿಗೆ ಸಮಾಧಾನ ಆಪದಿ ಮಲ್ಲ ಕಾಸು ಕೊಡ್ತಾರೆ ಮಲ್ಲ ಕಷ್ಟ ಬೈದರು ಪಿರಲ ಮುಂಪದ ವ್ಯವಸ್ಥೆ ಇರ್ತುನಾಗ ಪಿರಲ 10 ಲಕ್ಷ ಬೋರ್ಡ್ ನಾಗ ಪಿರ ಬೋದು ಬಂದೆ 5 ಲಕ್ಷ ಕೊರಡಿ ಅವು ಬಾಕಿ ಆತಂದು ಕೊಂಚ ನಾವೊಂದು ಹೆಂಗೆ ಜನಗಳ ಬೋದು ನಾನು ಅಟ್ಟಾರ ಆಪದಿ ಏನು ನಾನು 10 ಪೂರ್ತಿ ಮನ್ಪೆ ಅದಕ್ಕೆ ಒಂದು ಸಹಕಾರ ಕೊರಲಿಲ್ಲ ಬಹುಶಃ ಪಿರೋಜಿ 5 ಲಕ್ಷ ರೂಪಾಯಿ ಒಂದು ಭರವಸೆ ಕೊಡ್ತೀವಿ ಖಂಡಿತ ಕೊಡುವಿರಿ ನನ್ನ ಎಂಕ್ಲ ಇಂಟರ್ವ್ಯೂ ಹಾಕಿ ಮುಲ್ಪದ ಬೇತೆ ನಮ್ಮ ನೇಕ ಬೌಂಡ್ರಿ ವ್ಯವಸ್ಥೆಗಳ ಸಹಕಾರ ತಿಕ್ಕು ಮನ್ಪುನ ಭರವಸೆ ಎರಡೊಂದು ಬಹುಶಃ ನೇನು ಪೊರ್ಮುಡು ಕಟ್ಟೋಡು ನನ್ನ ಒಂಜಿ ನಮ್ಮ ಈ ಸಭಾ ವೇದಿಕೆಗೆ ಹೊರದ ಒಂದು ವೇದಿಕೆ ಮನ್ಪುನ ನೇಟ್ಲ ಸರ್ಕಾರ ಪ್ರಯತ್ನ ಬರ್ಪ ನೇಕ ಬೇತೆ ರಾಜಕೀಯ ವ್ಯಕ್ತಿಗಳ ಜನಪ್ರತಿನಿಧಿಗಳು ಅಕ್ಕಳ ಮಾತಾಡಲು ಸಹಕಾರ ದಿದದು ಎಂಗ್ಲಿ ಈ ಕೆಲಸ ಜೊತೆಯಾಗಿಟ್ಟುಕೊಂಡು ಈ ಮೊದಲನೇ ದಿವಸದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಸತೋಮ ಸತ್ಯಮಯ ತಪಸೋಮ ಜ್ಯೋತಿರ್ಗಮಯ ದೇವಸ್ಥಾನ ಕಟ್ಟಲೆ ಅಥವಾ ನಮ್ಮ ದೇವಾಲಯ ಕಟ್ಟಾಗ ಅಥವಾ ಒಂದು ಹಾಲ್ ಕಟ್ಟಾಗ ಅಥವಾ ಒಂದು ಎಜುಕೇಷನ್ ಸಿಸ್ಟಮ್ ಅನ್ಪುಗ ಇದು ಮಾತ್ರ ಮಲ್ಪರೆ ಏದು ಭಂಗ ಉಂಟು ಮಾಡೋದು ಎಂಟು ಪ್ರಾಕ್ಟಿಕಲ್ ಗೊತ್ತು ಅಂಚಾದುಪ್ನಾಗ ಪ್ರಪ್ರಥಮವಾದ ಯಾನ ಈ ಒಂದು ದೇವಸ್ಥಾನ ಕಟ್ಟಾಗ ಪೂರಾ ಆಫೀಸ್ ಬ್ಯಾರರ್ಸ್ ಅಂಚನೆ ಕಮಿಟಿ ಮೆಂಬರ್ಸ್ ಅವೇ ರೀತಿ ಶ್ರೀ ಶ್ರೀನಿವಾಸ ಶೆಟ್ಟಿನ ಹೃದಯಪೂರ್ವಕವಾದ ಅಭಿನಂದನೆ ಮಾಡ್ತಾರೆ ಯಾಕಂಡ ಇದು ಒಂಜಿ ಎಲ್ಲಿಯ ಕೆಲಸ ಯಾನಕ್ಕೆ ಪಲ್ಲೆಕೊನೆ ಒಂಜಿ ಎಡ್ಡಂತಿನ ಒಂಜಿ ಕೆಲಸ ಮಾಡ್ತಾರೆ ಅವತ್ತು ಏತ್ ಬಂಗೊಂಡು ಪಡೆದು ಹೆಂಗೆ ಪ್ರಾಕ್ಟಿಕಲ್ ಗೊತ್ತುಂಟು ಯಾನ ಬಾಂಬೆಡ್ 5 ವರ್ಷ ಬಂದ್ಸಂಗ ಬಾಂಬೆಡ್ ಪ್ರೆಸಿಡೆಂಟ್ ಆದಿತ್ತೆ ಎನ್ನ ಟೈಮ್ಡ್ ಪ್ಲಾಟಿನಮ್ ಜುಬ್ಲಿ 75 ಇಯರ್ಸ್ ಸೆಲೆಬ್ರೇಷನ್ ಆದಿತ್ತು ಭಾರಿ ಎಡ್ಡದ ಕಾರ್ಯಕ್ರಮ ಮಾತ್ರ ಬಂದಿತ್ತ ಎಜುಕೇಷನ್ ಆವಡು ಹಾಸ್ಪಿಟಲ್ಸ್ ಆವಡು ಅಥವಾ ಬೇತೆ ಕಾರ್ಯಕ್ರಮ ಬಂದದ್ದು ಈಗ ಅಪ್ಪಗ ದುಡ್ಡು ಕಲೆಕ್ಟ್ ಮಲ್ಪರ ಅದು ಬಂಗಾದ ಆಡ ಉಳ್ಳಾಲ ಬೆನ್ಸಂಗು ಬರ್ತದೆ ಅಲ್ಪದ ಕಟ್ಟಡ ಸಮಿತಿ ಒಂಜಿ ಚೇರ್ಮನ್ ಆಯ್ನ ಬೊಕ್ಕ ಕರಿನ ಒಂಜಿ 2-3 ವರ್ಷಡು ಈ ಎಲ್ಲೆ ಊರುಡು ಒಂದು ಈತ ಮೇಲೆ ಪ್ರಾಜೆಕ್ಟ್ ಮಾಡೋದು ಅವು ದುಡ್ಡು ಕಲೆಕ್ಟ್ ಮಲ್ತದೆ ಕಂಪ್ಲೀಟ್ ಮಲ್ಪದ ಈತ ಬಂಗೊಂಡದು ಪ್ರಾಕ್ಟಿಕಲಿ ಗೊತ್ತುಂಡಿ ಅಂಚಾದುಪ್ರಾಗ ಶ್ರೀನಿವಾಸ ಶೆಟ್ಟಿ ಅವಡು ಅಥವಾ ಯಾನ ಅವಡು ಎಂಕುಲು ಕಟ್ಟಾದ ಪಂಡ ಸಾಧ್ಯ ದಯಪಂಡ ಅವು ದೇವರು ಕಟ್ಟಾವು ನಮ್ಮ ಕಾಲಿ ನಮ್ಮ ಕೆಲಸ ಬಂದು ಯಾತೆ ಆ ರೀತಿಯಲ್ಲಿ ಮಾತ್ರ ಇಂಚಿನ ಒಂದು ಕೆಲಸ ಮಾತ್ರ ಆಗ ಸಾಧ್ಯ ಇತ್ತಂದ್ರೆ 102 ದಾಖಲೆ ಸಾಧ್ಯ ಅಥವಾ ದ್ವಾಪರ ಕೆಲಸ ಇರುತ್ತೆ
ಅವು ಎಂಚ ಆಪನ್ ಪಟ್ಟದು ಎಲ್ಲಿ ಒಂದು ನಿದರ್ಶನ ಕೊಡ್ತಾರೆ ಯಾಕಂಡ ಒಂದು ರಸ್ತೆ ಪೋನಾಗ 3 ಜನ ಕೂಲಿ ಕೆಲಸ ಬಂತದ್ದು ಐದು ರಸ್ತೆ ಹೋಗ್ನ ಕೇಳಿದಾಗ ದಾದ ಬಂತದ್ದು ಮಾರ ಆ ಪಂಡಿಗೆ ದಾದ ಬಂದ್ಬಿಟ್ಟು ಮಾರ ಮಂಜಿಗೆ ಗತಿಚ್ಚಿ ಪಂಡದಿ ಅಲ್ಲಿ ಕೂಲಿದ ಕೆಲಸ ಬಂತದ್ದು ಒಕ್ಕರಕ್ಕೆ ನಗಲ ಆ ಅಂಚನೆಗೆ ಉತ್ತರ ಕೊಡ್ಬೇಕು ಆಡ ಮೂಜನೆ ಕೂಲಿ ಬರ್ಪಿಗೆ ಯಾನೊಂದು ಭಾರಿ ಶೋಧ ದೇವಾಲಯ ಕಟ್ಟೋದಿಲ್ಲ ಐಟೆ ಒಂದು ಭಾರಿ ಒಂದು ದೇವರ ಒಂದು ಅಲ್ಪ ಸ್ಥಾಪನೆ ಮಾಡೋದು ಸಾವಿರಾರು ಭಕ್ತರು ಬರ್ತಾರೆ ಆ ಭಕ್ತರು ಬದ್ದದು ಅವ್ರ ಅಗ್ಲಿ ಮೂರ್ತರ ಮತ ಕೇಂದ್ರ ಆ ದೇವರ ಅಗ್ಲಿ ಗೆಡ್ಡೆ ಮದ್ದು ಅಂಚಾದ್ರೆ ದೇವಾಲಯ ಕಟ್ಟಾವೆ ಮುಂಚೆಲ್ಲ ಕೂಲಿ ನಕಲಿ ಆಡ ಆ ಒಂದು ಮೂಜನೆ ಮನುಷ್ಯ ಪಂಡಿ ಪಡ್ಡ ಆಯೆ ಕೂಲಿ ಆಡನ್ನ ಎಲ್ಲ ದಿಕ್ಕು ಸಂಬಳ ಆಡಲ್ಲ ಪ್ರತಿಯೊಂದು ನಮ್ಮ ತೂಬ್ರೆ ಡುಕ್ಬಿಡ ಇತ್ತೆ ಶ್ರೀನಿವಾಸನಾಗಿದ್ದು ಅಲ್ಲೂ ಕಟ್ಟವರದಾಗತ್ತೆ ಅಥವಾ ಈಗಿದ್ದ ಉಳ್ಳಾಡ ಬಂದ್ರೆ ದಾದಾಗತ್ತೆ ಯಾರತಿ ಎಲ್ಲ ಮಾಮಿಡಿ ಬಂದಿಲ್ಲ ಆಗ ನಮ್ಮ ಮನುಷ್ಯ ಅದು ಪುಟ್ನೇಡ್ ಬೊಕ್ಕ ದಾದಾಂಡ್ಲ ಒಂದು ಕಾಂಟ್ರಿಬ್ಯೂಷನ್ ಆಯ್ ಸಮಾಜ ಮಲ್ಪು ಅಂಚ ಮಲ್ತಿಚಿಂದ ಅಂದಾಗ ಆಯ್ ಮನುಷ್ಯಗಳ ಬೊಕ್ಕ ಪ್ರಾಣಿಗಳು ದಾದ ಡಿಫರೆನ್ಸ್ ಅಂದಾತ ಅಂಚಾದ್ರೆ ದೇವರೇ ಎಂಗ್ಳಿಗೆ ಮಾತ್ರ ಒಂದು ಎಡ್ಡೆಂತರ ಕಾರ್ಯಕ್ರಮ ಮಲ್ಪರೆ ಎಡ್ಡೆಂತರ ಪ್ರೋಗ್ರಾಮ್ ಮಲ್ಪರೆ ಎಡ್ಡೆಂತರ ಹಾಲ್ ಕಟ್ಟಾರೆ ಅಥವಾ ಒಂದು ಎಡ್ಡೆಂತದ್ದು ಕಟ್ಟಾರೆ ಮಾಡೋದು ಮಹಾಬಲ ಯೋಗ ಕೊಡ್ತೇನೆ ಮಾಡೋದು ನಮ್ಮೂರು ಅಂಚಾದ ದೇವರಿಗೆ ಫಲ ಎಂಗಲು ಭಕ್ತಿಯ ಕೈ ಮುಗಿಯುವ ಅವೇ ರೀತಿ ನಮ್ಮ ಸೌತ್ ಕೇಂದ್ರ ಅಥವಾ ಈ ನಮ್ಮ ತುಳುನಾಡದಾಗಲೂ ಭಾರಿ ಒಂಜಿ ಲಕ್ಕಿ ಜನರು ದಯಪಂಡ ಯಾನು ಇಂಡಿಯಾ ಅಥವಾ ಪರವೂರು ಮಾತಾ ಜಾಗೆಲ್ಲ ಬಂದುಪ್ಪೆ ಆಡ ಈಗ ತೋಜುಂಜಿ ವರ್ಷೋಡು ನಮ್ಮ ಊಡ ಆಪರಿತಾತ್ಮಲ್ಲ ಜಿಣ್ಣೋದಾರ ಅಥವಾ ನಮ್ಮ ಊಡ ಆಪರಿತ ಎಡ್ಡೆಂತರ ಸತ್ಕರ್ಮ ಸಾಧಾರಣ ಒಂದು ಆಪುಷ ಕರೆನ ಒಂಜಿ 2-3 ವರ್ಷೋಡು ತೂಡುದ ಅಣ್ಣಡ ಒಂದು ಪೊಳಲಿಡಾಯನ ಕಾರ್ಯಕ್ರಮ ಅಥವಾ ಒಂದು ಹಿರಿಯಡ್ಕದ ವೀರಭದ್ರನಲ್ಪ ಆಯನ ಕಾರ್ಯಕ್ರಮ ಅಥವಾ ಒಂದು ಸೂರ್ಯ ದೇವಸ್ಥಾನ ಆಯನ ಕಾರ್ಯಕ್ರಮ ಅಥವಾ ಒಂಜಿ 2 ದಿನ ತುಂಬು ಆಯನ ಕದ್ರಿದ ಒಂಜಿ ಬ್ರಹ್ಮಕಲ ಶಂದಿನ ಮಾತ್ರ ತೂಡುನಾಡ ನಂಗೆ ಎನ್ನುಡು ನಮ್ಮ ಇನ್ನೊಂಜಿ ಬಾರಿ ಒಂಜಿ ದೇವಲೋ ಗೊತ್ತಿಲ್ಲ ಕಂಚಿನ ಸುಭಿಕ್ಷಾಯ ನೆಂಚಿನ ಒಂಜಿ ನಮ್ಮ ನಾಡು ಬಂಡದ ತುಳುನಾಡು ಅಂಚಾದ ಅವಲತ್ತಂದೆ ಯಾನು ಒಲ್ಪ ಈ ಟೆಂಪಲ್ ಹೋದು ಪುನಗಲ ಅಥವಾ ವಾರಕ್ಕೆ ಕಾರ್ಯಕ್ರಮ ಪುನಗಲ ಭಾರಿ ವಿಚಿತ್ರ ಬಂಡದ ಅಥವಾ ಭಾರಿ ಮಹತ್ತರ ಯಾರು ನೋಟಿಸ್ ಬಂದಿದ್ದ ಆಡ್ಕೊಂಡ 8% ಜನಗಳು ಕೊಂಜನ ಇದು ಮೂಲಂಚನೆ ಅಟ್ಲೀಸ್ಟ್ 70-80% ಯಾರು ಕೊಡೋದಕ್ಕೆ ಪೋನಗಲ್ಲ ಮಾತ್ರೆಗಳು ಅಗ್ಲಿಗೆ ಭಕ್ತಿ ಉಪಯೋಗ ವಾದಗಳು ಇಚ್ಛಾನ ಅವು ಪ್ರಶ್ನೆ ಇತ್ತ ಅಣದಾಡ ಈ ಒಂಜಿ ನಮ್ಮ ಇಲ್ಲಡು ಅಥವಾ ನಮ್ಮ ಒಂಜಿ ಧರ್ಮಪತ್ನಿ ಅವಳು ಅಥವಾ ಅಮ್ಮ ಅವಳೊಂಜಿ ಸಿಸ್ಟರ್ ಅಕಲೊಂಜಿ ಒಂಜಿ ದೇವಿನಾಥ ಮಲ್ಲಂಚಿನ ಶಕ್ತಿ ತರಗಳು ಅಕ್ಲೆಗೆ ಭಕ್ತಿ ಬತ್ತನಾಡ ಇಡೀ ಕುಟುಂಬನೇ ಎಡ್ಡಾಪಡದು ಇಡೀ ಊರೇ ಎಡ್ಡಾಪಡದು ಅಂಚಾದ ಬಹುಶಃ ತೋಜಲು ನಮ್ಮ ಇಡೀ ಒಂಜಿ ಈ ನಮ್ಮ ಊರೇ ಎಡ್ಡಾವದು ಬರ್ತಂದ್ರೆ ಅವನ್ನೆಲ್ಲ ಎಡ್ಡಾಪಡು ಅವತ್ತಂದೆ ಇಂಚಿನ ಒಂಜಿ ದೇವಾಲಯ ಅಥವಾ ಒಂಜಿ ದೇವಸ್ಥಾನ ನಮ್ಮ ಹಸೆಗೋಳಿ ಕೊಣಾಜ ಇಂಚಿನ ಜಾಗಿನ ಮಕ್ಕಳು ಭಾರಿ ಅಗತ್ಯ ಉಂಟು ದಯಪಂಡ ಮುಲ್ಪ ಬೇರೆ ನಮ್ಮ ಕಮ್ಯುನಿಟಿದ ಜನಗಳು ಉಳ್ಳೇದು ದಟ್ ಇಸ್ ನಂಬರ್ 1 ಅವತ್ತಂದೆ ಈ ಊರಿಗೆ ಒಂಜಿತ್ತೆ ಪುದರುಂಡು ಮಾತಕೊಂಡ ಇನ್ನೊಂದು ಶಾರದಾ ಮಂದಿರ ಮಣಿಪಾಲದ ಬೊಕ್ಕ ಇಡೀ ತೊಕ್ಕೋಟು ಬತ್ತನ ಹಸರಿ ನಮ್ಮ ಇಡಮುಟ್ಟ ಒಡೆ ಕೊಣಾಜದಲ್ಲಿ ಮುಟ್ಟ ಇನ್ನೊಂದು ಶಾರದನಿ ಮಂದಿರ ಆಗ್ತದೆ ಎತ್ತು ಸಾವಿರಾರು ಜನ ನಮ್ಮ ಸ್ಟೂಡೆಂಟ್ಸ್ ಮಾತಾ ಬಂದಿರು ಆ ಶಾರದನ ಒಟ್ಟಿಗೂ ಒಂತೆ ನಾರಾಯಣಲ ಒಂತೆ ಲಕ್ಷ್ಮೀಲ ಸೇರಿದ ನಾಡ ಐ ಥಿಂಕ್ ನಮ್ಮ ಊರು ನಮ್ಮ ನಲ್ಲಂದಿ ದೆಡ್ಡಾವಣಿ ಪಡ್ತಿದ್ದೆಲ್ಲ ಐದು ಕೇಂದ್ರನ ಅಗತ್ಯ ಹೆಚ್ಚಿ ಯಾನ ಹೆಚ್ಚ ಪಾತ್ರ ದಯಪಂಡ ಶ್ರೀನಿವಾಸ ನಮಸ್ ಪಾತ್ರ ಮತ್ಸ್ಯನ ಪಾತ್ರಗಳಲ್ಲಿ ಯಾನ ಈ ಒಂದು ದೇವಸ್ಥಾನದ ಭಾರಿ ಖುಷಿ ಆಗ್ತದೆ ದುಬ್ಬರು ನಡೆಸುತ್ತೆ ಬೈದೆ ಯಾರು ನಲ್ಲಿಗೆ ಬರಗಂಡು ಪಂಡಿತ ಹಸೆಗೊಂಡ ಮಂದಿಗೆ ಬಣ್ಣಗೊಂಡ ದಾನಿ ಬರೋದು ಉಪ್ಪೆ ಯಾರು ಕಾಲಿ ದೇವರಿಡ ಶ್ರೀ ಅಯ್ಯಪ್ಪಡ ಕುಂಜೆ ಕೇಳುಂಡು ದಯಪಂಡ ಯಾಲ್ಲೋ ಅಯ್ಯಪ್ಪನ ಬಾರಿ ಮಲ್ಲ ಭಕ್ತಿ कारण 14 ವರ್ಷ ನುಂಚ ಯಾಲ ಇಡಿ ನಿಕ್ ಬೋದುಪ್ಪೆ ಆನ ಲಾಸ್ಟ್ ಇಯರ್ ಮಾತ್ರ ಬೋಚಿದ ಅದ ಅವರು ಒಂದು ಕಾಂಟ್ರವರ್ಸಿ ಮಾತ್ರ ಎತ್ತಿಡಿದವರ ಅದು ಬೋಚಿದ ತಂದೆ ನಮ್ಮ ಬಾರಿಮಲ್ಲ ಭಕ್ತರ ಅಯ್ಯಪ್ಪ ಮಾತ್ರ ಒಂಜಿ ಈ ಕಲಿಕುಲ ಪ್ರತ್ಯಕ್ಷ ದೇವತೆ ಅರೇನ ಭಕ್ತಿ ನಮ್ಮಗಳಿಗೆ ಆ ಏಪಲ ಕೈ ಬಿಡ್ಪುಜರು ಅವೇ ರೀತಿ ನಮ್ಮ ಈ ಊರದಾಗ್ಲಿಗೆ ಹಸೆಗೂಡದಾಗ್ಲಿಗೆ ನಮ್ಮ ಎಂಟೈರ್ ನಮ್ಮ ಮುಲ್ಪೈ ಕೊಡಾಜ ಊರದಾಗ್ಲಿಗ ಆ ದೇವರೇ ಆ ಅಯ್ಯಪ್ಪ ಎಡ್ಡೆ ಬಂತು ಭಾಷಣ ಐಕ್ಯ ವಿದ್ವಾನ್ ತೆಲುಗು ನಕ್ಕೂಡು ನಮ್ಗೆ ನಮ್ಮ ಕಾಲ ದೇವರನ್ನ ಭಕ್ತಿ ಅಣ್ಣ ಒಂಜಿ ಪಾತ್ರ ಎಂಜಿನ ಪಂಡ ಯಾನಿಲ್ಲ ಯಾನ್ ಬ್ಯಾಂಗ್ಳೂರು ಬಂಟ್ವಾಳ ಊರು ಕುಕ್ಕಡ ಕಾಲ ಬ್ಯಾಂಗ್ಳೂರು ಹೋಗಿ 32 ವರ್ಷ ಅಂದ್ರೆ
ದೇವರ ಭಕ್ತಿ ಅಂತ ಎಲ್ಲಿ ಹೇಳ್ತಿರ್ತೇನೆ ನಾನು ಗಣಪತಿ ದೇವರನ್ನ ಆರಾಧಿಕೆ ಆಗಿರ್ತೀನಿ. ಎನ್ನ ಪಪ್ಪ ಒಂದು ಅಣ್ಣಪ್ಪ ಸ್ವಾಮಿ ఒక ಜುಮಾಲಿ ಬಂಟ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ಒಬ್ಬ ಮಾಮ ದೇವಿ ದುರ್ಗೆ ದೇವರ ದೇವಸ್ಥಾನದ ಆಯ್ತಾ ಗಡಿಭಕ್ತನಾರಾಧಿತೀರಿ ಆಯ್ತಾ ಕೆಲಸ ಮಾಡ್ಕೊಂಡೆ ಧ್ಯಾನ ನ್ಯಾಯಬಂಧು ಎನ್ನ ಬ್ಯಾಕ್ಗ್ರೌಂಡ್ ಬೇಕಾಗತ್ತೆ ದೇವರ ವಿಚಾರ ಕಾರಣ ದೇವರನ್ನ ಅವ್ರು ಬರೇ ಕಾರಣ ಮುಂದೆ ಎಂಗೆಲ್ಲ ದೈವಸ್ಥಾನ ಉಂದುಕೊಂಡು ಎಂಗೆಲ್ಲ ಊರ್ದಕ್ಕೆಲ್ಲ ಪ್ರತಿಷ್ಠೆ ಅವಿನ್ನ ಸಂಬಂಧಿಕರೆಲ್ಲ ಇದೆ ಅಪ್ಪ ಕೊಂಚ ಅಷ್ಟಮಂಗಲ ಪ್ರಶ್ನೆ ಎನ್ನ ಈರಕಾಯ್ತು ಹಾಕೊಂಡು ಬಂದ ಯಾನು ಬಂದಾಗ ಮಾತ ಊರ್ದಕ್ಕರು ಕೂಡ ಎಟ್ಟು ರಡ್ಡು ವಿಚಾರ ಯಾನು ರಾಜಕೀಯ ಇರ್ತದೆ ಫುಲ್ಲೆ ಅಂಜಲಿ ಯಾನು ಧಾರ್ಮಿಕ ಕ್ಷೇತ್ರಗಳೇ ಇರ್ತದೆ ರಾಜಕೀಯದಲ್ಲಿ ಟೆಂಜ ಬರ್ದು ಮಾಡ ಮಾತ ಜಾತಿ ಮಾತ ಭಕ್ತರಿಲ್ಲ ಮಾತ ಬೇರೆ ಅಕ್ಕಳಿಂದ ಒಟ್ಟುಗೂಡಿಸೋದು ಅಕ್ಕಳ ಒಟ್ಟಿಗೆ ಪೋಪನ ಯೋಗ ಇಟ್ಟಿದ್ದು ಒಂಜಿ ರಡ್ಡದ ದೇವರನ್ನ ಭಕ್ತಿ ದೇವರ ಭಕ್ತಿ ದುಡ್ಡಿತ್ತನಾಗಿ ಮಾತ್ರ ಇರ್ತದೆ ಅಂದ್ರೆ ಯಾರಿಂದ ಏನಾರ ಕೈಗೆ ಅಧಿಪತ್ಯ ದೇವಸ್ಥಾನ ಎಲ್ಲಿಯ ಮಲ್ಲ ಪೂರ ಸೇರಿ ಉಂಟು 14 ವರ್ಷ 7 ರೂಪಾಯಿ ತುಂಬಿಸಿ ಅವು ಏನಾದ್ರು ದುಡ್ಡಿತ್ತು ಯಾರು ಬಾರಲ್ಲ ಅಕ್ಕಂಡ ಶ್ರೀಮಂತದಾದ ಅತ್ತ ನಮ್ಮ ಮಲ್ಲನಿಗೆ ಬಂದ್ರೆ ಆಗ್ತದೆ ಅವು ಎಂಚ ಹಾಕೊಂಡ ದೇವರು ನಮ್ಮ ಕೈಗೆ ಮಲ್ಕೋಂಗಿಲ್ಲ ಯಾರು ಗರುಡ ಮಹಾಕಾಳ ದೇವಸ್ಥಾನಕ್ಕೆ ಬ್ರಹ್ಮ ವ್ರತ ಕೊರಿಗೆ 2 ವರ್ಷದ ಮುಂದೆ ಅವು ಎಂಟು ಅನ್ಎಕ್ಸ್ಪೆಕ್ಟೆಡ್ ಪಾತ್ರ ಕೊಂಚ ದೇವಸ್ಥಾನ ಕೊಂಡ ಒಂಜಿ ಚರ್ಮೆ ಪಡಗುದೆ ಚರ್ಮೆ ತೀರ್ಬೋತೆ ಮಸ್ತ್ ಪ್ರಶ್ನೆದ ಕೊಂಡು ನಿಕ್ಕ ಗರುಡ ಮಹಾಕಾಳ ದೇವಸ್ಥಾನ ದೇವರ ಕೊಂಚ ಇನ್ನೂರು ಜನಡೆ ಪೋಯೆ ಫೋನ ಭಟ್ರು ಬಂದಿದೆ ಇದೆಲ್ಲ ಕುಟುಂಬ ವ್ರತ ಕೊಡ್ತಿತ್ತು ಬ್ರಹ್ಮ ವ್ರತ ಕೊಡ್ತಿದ್ದೇವೆ ನಾನು ಕೈ ಮುಗಿಯ ಬಂದ ದೇವರಿಗೆ ಎಷ್ಟು ಮೇಲು ಆ ಬ್ರಹ್ಮ ಕೆಲಸ ಆಪರೇಟ್ ಒಂಜಿಗೆ 1 ವರ್ಷ ದುಂಬೆಂಡ ಭಟ್ರು ಬಂದು ಎಂತೆಂಚ ಬ್ರಹ್ಮ ಕೆಲಸ ಕಾಮಂಡ ತೂಕ ದೇವರ ತನ್ನ ಮಲ್ಕೊಂಡು ಅದೇ ಬ್ರಹ್ಮ ರಥಲಾಂಡ ಕೊಂಚ ನಾಗಮಂಡಲ ನಾಗಮಂಡಲ ಧರ್ಮನೇ ಮನಕೊಡಿಲ್ಲ ಸುಮಾರು 27 ದೈವರು ಉಂಟ ಇಲ್ಲದ ಐಕ್ಲ ಕೊಡಲು ಮುರಾಣಿ ಜಾತ್ರೆ ಪ್ರಾರಂಭ ಶ್ರೀನಿವಾಸಕ್ಲ ಬರ್ತಿರ್ತೇವೆ ಎನ್ನ ಮನಸ್ಸಿಗೆ ತೋಜಿ 2 ಮಂದಿ ಹೋಗ್ರು 2 ಮಂದಿ ಮದುವೆ ಆಡಿ ಎನ್ನ ಮಗಳು ಬಂದಿರಲ್ಲ ಮಲ್ಲ ಮಗಳು ದೇವರ ದನ ಇಂಚಿನ ಇದು ದುಡ್ಡು ಒಂದು ದಾದ ಅಂತಾರೆ ಹೆಂಗೆ ಮನಸ್ಸಿಗೆ ಬರ್ತನಾಡಿಗೆ ಧರ್ಮನೇ ಕೊಡೋದು ಗೂಲಿ ಬರ್ತದೆ ಅಂಚೆ ದೈವ ಯಾನೆ ಎನ್ನ ಅಮ್ಮೇಲೆ ಬರ್ತನ ಗಡಿ ಯಾನ ಬರ್ತದೆ ಯಾನ ಗಡಿ ಬರ್ತಿರುತ್ತೆ ಹೆಂಗೆ ಐದು ಹತ್ರ ಯಾನ ಗುರುತು ಹೋದ್ರೆ ಬ್ಯಾಂಗ್ಳೂರ್ ಗುರುತು ಹೋದ್ರೆ ಊರು ಗುರುತು ಬ್ಯಾಂಗ್ಳೂರ್ ಹೋದ್ರೆ ಹೆಂಗಿತ್ತು ಊರುಡು ಆ ಜಾತಿ ಈ ಜಾತಿಯಿಂದ ಮಾತ ಜಾತಿ ಇತ್ತು ಮಾತ್ರ ನಮ್ಮ ಪೂರ ಭಕ್ತೇವೆ ನಮ್ಮ ಮಾತ ಕೂರುದು ಪ್ರತಿಯೊಬ್ಬರ ಕೂರ್ದು ಮಾತ್ರ ಭಕ್ತರು ಕೊಟ್ಟು ಅವಕ್ಕೆ ಕೊಂಚ ಅವಕಾಶ ದೇವರ ಮಾತು ಕೊಡ್ತೀರ ಅದೇ ಅವಕಾಶ ನಮ್ಮ ದೇವರೇ ಎನ್ನ ಕೈಗೆ ಮಲ್ಪ ಒಂದೇರಿ ಯಾರು ಮಲ್ತಿರತ್ರಿ ಇನ್ನು ಅಧ್ಯಕ್ಷರೆಲ್ಲ ಅಂತೀರಿ ಜ್ಞಾನ ಶ್ರೀನಿವಾಸ ಬಾರಿ ಕೊಡುದು ನಾವು ಸಲ ಸತ್ಯ ಬಂದ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಶೆಟ್ಟಿ ಬಂದಿದ್ದ ಅಂತ ಅಂಚ ಐಡಿಯಾನ ಕಲೆ ಹೊಂದಿರ್ತಾರೆ ದಯವಿಟ್ಟು ದೇವರ ನಂಗೆ ಅವಕಾಶ ಕೊಡುವುದು ಯಾರೇನು ಬ್ಯಾಂಗ್ಳೂರ್ ಇರುತ್ತೆ ಏನು ಊರದ ದೇವಸ್ಥಾನ ಬರ್ಕೊಂಡು ನೋಡಿರುತ್ತೆ ಅಂದ್ರೆ ತಿಂಗಳು 5 ಲಕ್ಷ ಬರುತ್ತೆ ಪೂರ ಅಲ್ಲಿ ನಿಮಗೆ ಊರದ ಬ್ಯಾಂಗ್ಳೂರ್ ರಚ್ಚೆ ಕಮ್ಮಿ ಅದು ಊರದ ರಚ್ಚೆ ಜಾಸ್ತಿ ತುಂಬ ಭಾರತ ಜನಕ್ಕೆಲ್ಲ ಇತ್ತ ಜವಣಿಯರನ್ನ ಒಬ್ಬ ಮುತ್ತು ಮಾತಾ ಜವಣಿಯರನ್ನ ಮಾತು ನಮ್ಮ ಒಂಜಿ ಶ್ರೀನಿವಾಸ ರಾಕೇರಿ ಬಂಡೆ ಎನ್ನ ಗುರು ವ್ಯಕ್ತಿನವರು ಮುಸ್ಲಿಂ ಅದು ತಿಳಿದೆ ಬಾಬಾ ಫಕ್ರುದ್ದೀನ್ ನಾನು ಈ ದರ್ಗಲ ಕಟ್ಟದು ಪ್ರತಿ ತಿಂಗಳು ಒಂದು ಸಲ ಅನ್ನದಾನ ಮಾಡ್ತಾರೆ ಸ್ವಾಮಿ 3 ಅನ್ನಪನ ದೇವಸ್ಥಾನ ನಮಗೆ ಅವಳು ಅನ್ನದಾನ ಮಾಡ್ಕೊಂಡು ಮಾಮಾಯಿ ದೇವಸ್ಥಾನ ಅವ್ರು ಒಣಸ್ ಮಾಡ್ಕೊಂಡ್ಬಾರ ಹೆಂಗೆ ಅವರು ಮುಸ್ಲಿಮರ ಲೆಕ್ಕ ಒಣಸ್ ಮಾಡ್ಕೋರ ಅತ್ತನ ಈ ದೈವದ ಲೆಕ್ಕ ಮಾಡ್ಕೊಂಡು ಅದೆಲ್ಲ ಒಣಸ್ ಮಾಡ್ತಾರೆ ಬಂದಿದೆ ಜೊತೆ ನಮಗೆ ಆ ಧರ್ಮದ ಭೇದ ನಮ್ಮ ರಾಜಕೀಯ ವ್ಯಕ್ತಿ ಕನ್ನಡ ಬಲ್ಲಿ ಇದು ಯಾರು ಕಾಂಗ್ರೆಸ್ ಜನಪದ ಬಿತ್ತನೆ ದೇವೇಗೌಡರ ಬಾರಿ ಹೋಗ್ತಾ ಇದ್ದರೆ ಅದಕ್ಕೆ ಕಾಂಗ್ರೆಸ್ ಆಂಡ ಯಾನ್ ಊರು ಬಂದಾಗ ಅವರು ಬಂದು ಪೂರ ಬಿಜೆಪಿ ಜವಾಬ್ದಾರಿ ನಾನು ಅಂಚೆ ಅವರು ಸುರುಕೆ ಬಂತೆ ಯಾನಿಗೂ ಏರೋದಾಲ ಎಣ್ಣೆ ಹೊಡಿಸಿ ನಂದು ಅಯ್ಯಪ್ಪ ಅನ್ನಪ್ಪನ ಪಾರ್ಟಿ ಅನ್ನಪ್ಪ ದೇವರು ಮಾತಾ ನಮ್ಮ ಜಾತಿ ಹೋಗ್ಲು ಮಾತಾ ಪಾರ್ಟಿ ಹೋಗ್ಲು ನಾವು ಎನ್ನ 3 ರಾಜಕೀಯ ಹೆಜ್ಜೆ ಉರುಡು ಯಾನು ಮಾತು ಹೆಚ್ಚಿಗೆ ಎನ್ನ ಡ್ರೈವರ್ ಹುಡುಕರು ಏನು ಒಟ್ಟಿಗೆ ಹುಡುಕರು ಅಪ್ಪ ಕಟ್ಟ ಬಿಜೆಪಿ ಅಂಚೆ ಅವು ಆ ಬಿಜೆಪಿ ಅದನ್ನ ಕಾಂಗ್ರೆಸ್ ಅದನ್ನ ಬೊಕ್ಕಂಜಿ ಪಾರ್ಟಿ ಆ ಜಾತಿ ಈ ಜಾತಿ ನಾವು ಪೂರ ಭಕ್ತರಾಗಿರೋ ಅವಕಾಶ ದೇವರು ಮಲ್ಪಾಲ್ ಬರ್ತೇವೆ ಆ ಅಯ್ಯಪ್ಪ ಎಲೆಕ್ಟ್ರೆಟ್ ಅಂತ ಶ್ರೀನಿವಾಸ ಶೆಟ್ಟರ ಬೀಳ್ತಿದೆ ಅಂತ ಬೈತೇನೆ ನಾವು ಮಾತಾಡಿಲ್ಲ ಅಯ್ಯಪ್ಪ ಎಡ್ಡೆ ಮಲ್ಪಾಡು ಇಂಚಿನ ಅವಕಾಶ ನಂಗೆ ಮಾತಾಡಕೊಡು ನಮ್ಮ ಬರ ಒಟ್ಟಾಪನ ಅವಕಾಶಗಳು ಬರಡು ಅದು ನನ್ನ ಧರ್ಮ ನೇಮದ ಬಗ್ಗೆ ಬಂದಾಗ ನೂಲ್ಪದ ಸುಮಾರು ಜನಕ್ಕೆ ಶ್ರೀನಿವಾಸ ಶೆಟ್ಟರ ಮುಖಾಂತರ ಕಾಕೇಜ್ ಬರ್ತಾರೆ ಅವಕಾಶ ನಂಗೆ ಒಂದು ದೇವರ ನಮಗೆ ಒಟ್ಟಾಪನ ಅವಕಾಶ ನಂಗೆ ಆ ದೇವರ ಒದಗದ ಕೊಟ್ಟು ಮಾತಾಡಿಲ್ಲ ಪಂಜನಗಳು ಆಂಜನಕರು ಜೋಕುಲು ಪಾಲೆಲು ಆ ಜಾತಿ ಈ ಜಾತಿ ಅಂತ ನಾವು ಭಕ್ತರ ಜಾತಿ ಆ ಭಕ್ತ ಜಾತಿ ಸೇರಿಸಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಕೂಡ ಒಂದು ಅಷ್ಟು ಖುಷಿಯಾಯಿತು. ಹಾಗಾಗಿ ಆ ದೇವರು ನಮ್ಮನ್ನು ಕೈ ಬಿಟ್ಟು ಹೇಳಿದಾಗೆ ಬೇರೆ ಯಾವುದೇ ಉದಾಹರಣೆ ಬೇಡ.
ನಾವೆಲ್ಲರೂ ಈಗ ಎಲ್ಲರೂ ಹೇಳಿದಾಗ ಅದೇ ಹೇಳುದು, ಎಲ್ಲ ಜಾತಿ ಧರ್ಮಗಳು ಇನ್ನು ಇರುವಂಥದ್ದು ಏನು ಕೆಲಸ ಅಂತ, ಇನ್ನು ಇರುವಂಥದ್ದು ನಾವು ಶ್ರದ್ಧೆ ಭಕ್ತಿಯಿಂದ ಬಂದು ಕೈ ಮುಗಿಯುವಂಥದ್ದು ಊರಿನವರೆಲ್ಲ ಸೇರಿ ಇದೊಂದು ದೊಡ್ಡ ಕ್ಷೇತ್ರ ಆಗಿ ಬೆಳಗ್ತದೆ ಖಂಡಿತವಾಗಿ. ಯಾಕಂದರೆ ಇಷ್ಟೆಲ್ಲ ಆಗಿ ಇಷ್ಟು ಕಷ್ಟದಲ್ಲಿ ಬೆಳೆದಂಥ ಈ ಮಂದಿರ ಇದರೊಂದು ಶಕ್ತಿ ಸಾನ್ನಿಧ್ಯ ಇಲ್ಲದೆ ಇದು ಬೆಳಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಸಂಪೂರ್ಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರು ಹೇಳಿದಾಗೆ ಒಂದು ಮರ ತರಲಿಕ್ಕೆ ಅವರು ಎಷ್ಟು ಕಷ್ಟ ಬಂದಿದ್ದಾರೆ, ಆದರೂ ಅದನ್ನು ತರುವಂಥದ್ದು ಅದು ಅಲ್ಲಿಗೆಲ್ಲ ನಿಂತು ಹೋಗ್ತಿತ್ತು. ಮರ ಬರ್ತಿಲ್ಲ ಅಂದರೆ ಇನ್ನೂ ಎಷ್ಟೋ ಕಷ್ಟ ಬರ್ತವೆ, ಇನ್ನು ಯಾರಾದ್ರೂ ಹೋಗ್ಬೇಕಿತ್ತು. ಮರ ತರಲಿಕ್ಕೆ ಒಂದಷ್ಟು ಹಣ, ಮರದ ರೇಟ್ ಎಲ್ಲರಿಗೂ ಗೊತ್ತಿದೆ. ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ದೇವಸ್ಥಾನಗಳು ಜೀರ್ಣೋದ್ಧಾರ ಕಾರ್ಯಕ್ರಮ ಇದೆಲ್ಲ ಆಗ್ತಾ ಇದೆ. ಅವ್ರು ಹೇಳಿದಾಗೇ ಭಕ್ತರು ನಾವೆಲ್ಲ ಹೋಗೋದು ಕೊಡುವವ್ರ ಹತ್ರನೇ ಇದ್ದವ್ರನ್ನ ನಾವು ಹೋಗ್ತೇವೆ, ಅವರು ಇನ್ನೂ ಕೊಡ್ತಾರೆ, ಅವರು ಡೊನೇಟ್ ಮಾಡೋಣ ಅಂತ ಹೇಳಿ. ಪಾಪ ಅವರಿಗೂ ಕಷ್ಟ ಆಗ್ತದೆ. ಈಗ ಸಂದರ್ಭ ಹಾಗಿದೆ, ಅವರು ಯಾವ ಸಮಸ್ಯೆಯಲ್ಲಿ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ ಅಂತ ಗೊತ್ತಿರುವುದಿಲ್ಲ. ಆದರೂ ದೇವರ ಹೆಸರು ಹಿಡ್ಕೊಂಡು ಬಂದಿದ್ದಾರಲ್ಲ ಅಂತೇಳಿ ಅವರ ಭಾವನೆಯಿಂದ ಅವ್ರಿಗೆ ಆಗುವಂಥ ಶಕ್ತಿಯನ್ನು ಮುಕ್ತಿಯನ್ನು ಕೊಡ್ತಾರೆ. ಖಂಡಿತ ಆ ಪರಮಾತ್ಮ ಅವ್ರನ್ನ ಕೈ ಬಿಡುವುದಿಲ್ಲ, ಅದರಲ್ಲಿ ಏನು ಸಂಶಯ ಬೇಡ. ದೇವರ ಕೆಲಸಕ್ಕೆ ನಾವು ಯಾವುದೇ ನಮ್ಮಿಂದ ಏನು ಮಾಡಿದ್ರು, ಒಬ್ಬರು ಅವರು ಹೇಳಿದ್ರೆ ನಮ್ಮ ಅವರ ಬಂಗಾರ ತಂದ ಅಡವಿಟ್ಟು ದೇವರಿಗೆ ಕೊಟ್ಟರು ಅಂತ. ಇದೊಂದು ಆ ಶ್ರದ್ಧೆ ಭಕ್ತಿಯನ್ನು ತೋರಿಸಿದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಆ ಭಕ್ತಿ ಏನು ಒಂದು ಇದೆ ಅಂತ ಹೇಳುವುದನ್ನು ತೋರಿಸಿಕೊಡ್ತದೆ. ಈ ಭವ್ಯವಾದ ದೇವಸ್ಥಾನ ಏನಾಗಿದೆ ಇದಕ್ಕೆ ಸಾಕಷ್ಟು ಜಾಗ ಕೂಡ ಇದೆ. ಇದು ಮುಂದಿನ ಪೀಳಿಗೆಗೆ ನಾವು ಮಾಡಿ ಹೋಗ್ಲಿಕ್ಕೆ ಏನಿಲ್ಲ. ಬರುವಾಗ ಖಾಲಿ ಬರ್ತದೆ, ಹೋಗುವಾಗ ಖಾಲಿ ಹೋಗುದು. ನಿಜವಾಗಿ ಹೇಳಬೇಕಿದೆ, ನಾವು ಅದರ ಮಧ್ಯದಲ್ಲಿ ಮಾಡುವುದೆಲ್ಲ ಒಳ್ಳೆಯದು ಕೆಲಸ ಮಾಡಿದ್ರೆ ನಮ್ಮನ್ನು ಒಳ್ಳೆಯದಂತ ನೆನಪಿಸ್ಕೊಳ್ತಾರೆ ಖಂಡಿತ ಜನರು. ಇದನ್ನು ಮಾಡಲಿಕ್ಕೆ ನಮಗೆ ಅಯ್ಯಪ್ಪ ಸ್ವಾಮಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೇವೆ. ಸಾಯಿಬಾಬಾರು ಅಂತ ಹೇಳ್ತೇವೆ, ರಾಘವೇಂದ್ರ ಸ್ವಾಮಿಗಳನ್ನು ಹೇಳ್ತೇವೆ, ನಿತ್ಯಾನಂದ ಸ್ವಾಮಿಗಳು ಹೇಳ್ತೇವೆ, ಹಾಗೆ ಅಯ್ಯಪ್ಪ ಸ್ವಾಮಿಗಳು ಅಥವಾ ಗಣಪತಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಸಾಯಿಬಾಬಾರು ಹತ್ರ ಹೇಳ್ತಾರೆ, ನೀನು ಗಣಪತಿಗೆ ಪೂಜೆ ಮಾಡಿದ್ರೆ ಅದು ನನಗೆ ಸಲ್ತದೆ. ನಾವೆಲ್ಲ ಅವರು ದೇವರಂತ ಯಾವತ್ತೂ ಹೇಳಿಲ್ಲ, ನಾನು ದೇವರ ಸೇವಕ ಅಂತಲೇ ಹೇಳಿದೆ. ಅವರು ಜನರ ಒಂದು ಕಷ್ಟವನ್ನು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಭೂಮಿಗೆ ಬಂದ ಅವತಾರ ಅಂತ ನಾವು ಅವರನ್ನು ಪೂಜೆ ಮಾಡ್ತಾ ಬಂದಿದ್ದೇವೆ. ಹಾಗೆ ಅಯ್ಯಪ್ಪ ಸ್ವಾಮಿ ಕೂಡ, ಅಯ್ಯಪ್ಪ ಸ್ವಾಮಿಯ ನಮಗೆ ನಾವು ಹೇಳುದು ಆ ಶ್ರದ್ಧೆ ಭಕ್ತಿ, ಆ ಭಕ್ತರು 48 ದಿವಸ ಆ ಮಾಲೆ ಅರ್ಪಣೆ ಮಾಡಿಕೊಂಡು, ಮಾಲೆ ಧಾರಣೆ ಮಾಡಿಕೊಂಡು, ಏನು ಆ ಶ್ರದ್ಧೆ ಭಕ್ತಿಯಿಂದ ಬೆಳಿಗ್ಗೆ ಎದ್ದುಕೊಂಡು ಆ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಏನು ಭಕ್ತಿಯಿಂದ ಇದು ಮಾಡ್ತಾರೆ, ಆ ಭಕ್ತಿ ಅವರನ್ನು ಆ ಉನ್ನತ ಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿಯೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಶ್ರೀನಿವಾಸ ಶೆಟ್ಟರು 35 ವರ್ಷಗಳಿಂದ, ಕಳೆದ 4 ವರ್ಷಗಳಿಂದ ಸಂಪೂರ್ಣವಾಗಿ ತನ್ನ ಎಲ್ಲ ಮಧುಮಾಂಸಗಳನ್ನೆಲ್ಲ ಬಿಟ್ಟು, ಅದೇ ಹೇಳಿದವರು, ನನ್ನ ಈ ಕಷ್ಟಕಾಲಕ್ಕೆ ಮರಣಕ್ಕೆ ಇದಕ್ಕೆ ಹೋದರೂ ಕೂಡ ನನಗೆ ಅದನ್ನು ಮುಟ್ಟದಂಥ ಪರಿಸ್ಥಿತಿ ಬರ್ತದೆ, ಹೋಗದಂಥ ಪರಿಸ್ಥಿತಿ ಬರ್ತಿತ್ತು, ಬಹಳ ದುಃಖ ಆಗ್ತಿತ್ತು. ಆದರೂ ಅವರು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ಬೋದು. ಖಂಡಿತವಾಗಿಯೂ ಅವರಿಗೂ ಅದರ ಫಲ ಲಭಿಸಲಿ, ಇದಕ್ಕೆ ಸಹಕಾರ ಸಹಾಯ ಮಾಡಿದ ನಿಮಗೆಲ್ಲರಿಗೂ ಅದರ ಫಲ ಲಭಿಸಲಿ ಅಂತ ಹೇಳುತ್ತಾ, ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಈ ಪ್ರದೇಶದ ಅಸಹಾಯಗೋಳಿ ಪ್ರದೇಶದ ಎಲ್ಲ ಭಕ್ತರಿಗೆ ಸಿಗಲಿ. ಆ ಅಯ್ಯಪ್ಪ ಸ್ವಾಮಿಯ ಈ ಭಕ್ತ ಏನು ಒಂದು ಮಂದಿರ ಆಗಿದೆ, ಇದಕ್ಕೆ ಶ್ರಮ ಪಟ್ಟಂತಹ ಪ್ರತಿಯೊಂದು ಭಕ್ತರಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಇದ್ದೇ ಇದೆ. ನಮಗೆಲ್ಲರಿಗೂ ಒಳಿತಾಗಲಿ. ಈ ಮಾರ್ಗದಲ್ಲಿ ಹೋಗುವಂಥ ಪ್ರತಿಯೊಬ್ಬರು ಬಂದು ಇಲ್ಲಿ ಕೈ ಮುಗಿದು ದೇವರಿಗೆ ಕಾಣಿಕೆ ಹಾಕಿ ಹೋಗಿ ಈ ದೇಶದ ಈ ಅಭಿವೃದ್ಧಿ ಆಗುವಂತಾಗಲಿ, ಈ ಊರಿಗೆ ಒಳ್ಳೆಯದಾಗಲಿ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೇನೆ. ನಮಗೆಲ್ಲರಿಗೂ ಹೇಳ್ತೇನೆ, ನೀವು ಈ ಊರಿನವರಂದು ನಿತ್ಯ ಬಂದು ಇಲ್ಲಿ ಕೈ ಮುಗಿಬೇಕು. ಯಾಕಂದರೆ ನಾವು ಭಜನೆ ಶ್ರದ್ಧೆಯಿಂದ ಮಾಡಿದ್ವಿ. ಈಗ ದೇವಸ್ಥಾನ ಕಟ್ಟುವುದು ಮಾತ್ರ ಅಲ್ಲ, ಅದನ್ನು ಭಾರಿ ಕಷ್ಟದಲ್ಲಿ ಕಟ್ಟಿದ್ದಾರೆ. ಆ ಕಟ್ಟಿದ್ದು ಯಾಕಂದರೆ ಶ್ರದ್ಧೆ ಭಕ್ತಿಯಿಂದ, ದೇವರು ಎಂಬುದು ನಮ್ಮ ಹೃದಯದಲ್ಲಿದ್ದಾರೆ. ಆದರೆ ಅದನ್ನು ಒಟ್ಟಿಗೆ ಮಾಡಿಕೊಂಡು ನಾವು ಇಲ್ಲಿ ಬಂದು ಶ್ರದ್ಧೆಯಿಂದ ಕೈ ಮುಗಿದ್ರೆ ಮಾತ್ರ ಅದರ ಆಶೀರ್ವಾದ ಪಡಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ದೇವರಿಲ್ಲದೆ ನಾವು ಕೈ ಮುಗಿದು ಏನು ಪ್ರಯೋಜನ? ನಮ್ಮ ಮನಸ್ಸಲ್ಲಿ ಇದ್ದು ನಮ್ಮ ಅಲ್ಲಿ ದೇವಸ್ಥಾನ ಇದೆ ಅಂತ ನಾವು ಬಂದು ಅಲ್ಲಿ ಚಪ್ಪಲು ಹೊರಗೆ ಇಟ್ಟು ನಮ್ಮ ಚಪ್ಪಲು ಕಳೆದು ಕೊಂಡೋಗ್ತಾರೆ ಎಂಬ ದೃಷ್ಟಿಯಿಂದ ಇಟ್ಕೊಂಡು ನಾವು ಕೈ ಮುಗಿದ್ರೆ ಅದು ಏನು ಪ್ರಯೋಜನ ಇಲ್ಲ. ನಾವು ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿದ್ರೆ ಮಾತ್ರ ನಮಗೆ ದೇವರ ಅನುಗ್ರಹ ಸಿಗ್ತದೆ. ಖಂಡಿತವಾಗಿಯೂ ಇದ್ದೇ ದೇವರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಆದರೆ ತೊಂದರೆ ನಾನು ಯಾವತ್ತೂ ಹೇಳೋದು, ನಾವು ನಮ್ಮಿಂದ ಸಾಧ್ಯ ಆದರೆ ನಾವು ಅಲ್ಲಿ ಹೋಗಿ ಸಹಕಾರ ಸಹಾಯ ಮಾಡಬೇಕು. ಕೆಲಸವನ್ನು ಆ ದೇವಸ್ಥಾನ ಆಗುವಂತೆ ಅಥವಾ ದೇವಸ್ಥಾನ ಮುಂದುವರಿಯುವಂತೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತೆ ಸಹಕಾರ ಸಹಾಯ ಮಾಡೋದು. ಇಲ್ಲದಂತ ಉಪದ್ರ ಅಂತೂ ಮಾಡಬಾರ್ದು. ಅಲ್ಲಿ ಬಂದು ಅದೇ ಕಮಿಟಿಯಲ್ಲಿ ಇದ್ಕೊಂಡು ಅದಕ್ಕೆ ಉಪದ್ರ ಮಾಡೋದು, ಅವನು ಇನ್ನೊಬ್ಬ ಅಧ್ಯಕ್ಷ ಆಗಿ ಇವನು ಹೀಗೆ ಕಮೆಂಟ್ಸ್ ಮಾಡೋದು, ಅಥವಾ ಆ ಧಾರ್ಮಿಕ ಕ್ಷೇತ್ರವನ್ನು ಮುಂದುವರಿದಂತೆ ಇನ್ನಾದರೂ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಕೆಲಸ ಯಾವತ್ತೂ ಮಾಡಬಾರ್ದು. ಈಗ ಕೆಲವು ಕಡೆ ಕ್ಷೇತ್ರಗಳಲ್ಲಿ ಕಾಣ್ತಾ ಇದೆ. ನಮ್ಮ ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಕೂಡ ಈಗ ಅಲ್ಲಿ ಸಹ ತುಂಬ ತೊಂದರೆ ಕೊಟ್ಟಿದ್ದಾರೆ. ಅದು ದಯವಿಟ್ಟು ನಾನು ಹೇಳುವುದು, ಯಾವುದೇ ರಾಜಕೀಯವೂ ಇರ್ಬೋದು, ಅದನ್ನು ದೇವಸ್ಥಾನ ಧಾರ್ಮಿಕವಾಗಿ ತರಬಹುದು. ಧಾರ್ಮಿಕಕ್ಕೆ ಯಾವತ್ತೂ ರಾಜಕೀಯವನ್ನು ತರಬಹುದು. ರಾಜಕೀಯ ಮಾಡಲಿ, ನಾವು ಸೇವೆ ಮಾಡಲಿಕ್ಕೆ ರಾಜಕೀಯ ಅದೇನು ಸಿಸ್ಟಮ್ ಇದೆ ಅದಕ್ಕೆ ಮಾತ್ರ ರಾಜಕೀಯ ಉಳಿಬೇಕಂತ ಹೇಳುತ್ತಾ, ನಾವೆಲ್ಲರೂ ಒಟ್ಟಿಗೆಕೊಂಡು ಪ್ರೀತಿಯಿಂದ ಸಾಮರಸ್ಯದಿಂದ ಪ್ರೀತಿಯಿಂದ ಬಾಳುವಂತಾಗಲಿ. ಎಲ್ಲರಿಗೆ ಆ ಪರಮಾತ್ಮನ ನೆಮ್ಮದಿ ಶಾಂತಿಯನ್ನು ಕೊಡಲಿ. ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಅದಕ್ಕೆಲ್ಲ ಜವಾಂತ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಈಗಾಗಲೇ ಶ್ರೀನಿವಾಸ ಶೆಟ್ಟರು ಹೇಳಿದರು. 4 ವರ್ಷದಿಂದ ಅವರ ವೃತ್ತ, ಆ ಸಂದರ್ಭದಲ್ಲಿ ಅವರು ಸಾಧಿಸಿದಂಥ ಸಾಧನೆ ಇದು ಏನನ್ನು ತೋರಿಸಿದಂದರೆ, ಪ್ರಾಮಾಣಿಕವಾಗಿ ಯಾರು ಧಾರ್ಮಿಕ ನಂಬಿಕೆ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಪ್ರಾಯಶಃ
ಧಾರ್ಮಿಕತೆ, ಧಾರ್ಮಿಕ ಆಚರಣೆಗಳು, ವಿಚಾರಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ, ಧರ್ಮದಿಂದ ಧರ್ಮಕ್ಕೆ ಭಿನ್ನವಾಗಿರ್ತದೆ. ಯಾಕಂದ್ರೆ ಭಾರತ ಒಂದು ವೈವಿಧ್ಯಮಯ ದೇಶ. ಇಲ್ಲಿ ಪರಸ್ಪರವರನ್ನ ಅರ್ಥ ಮಾಡಿಕೊಂಡು ಸಹಾನುಭೂತಿಯಿಂದ ಸಹಬಾಳ್ವೆಯಿಂದ ಬಾಳುವುದೇ ನಿಜವಾದ ಧರ್ಮ. ಯಾಕೆಂದ್ರೆ ಮಾನವೀಯ ಧರ್ಮ ಎನ್ನುವಂಥದ್ದು ಶ್ರೇಷ್ಠವಾದಂಥ ಧರ್ಮ. ನಾವು ಪರಸ್ಪರನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ಮೂಲಕ ಸಮಾಜದಲ್ಲಿ ಯಾವುದೇ ಸಂಕುಚಿತ ಭಾವನೆಯನ್ನ ತೋರಿಸದೆ ನಾವೆಲ್ಲ ಒಂದೇ, ನಾವೆಲ್ಲ ಈ ದೇಶದ ಪ್ರಜೆಗಳು ಎನ್ನುವಂತಹ ಒಂದು ಉದಾತ್ತ ಚಿಂತನೆಯನ್ನ ಮೈಗೂಡಿಸಿಕೊಳ್ಳುವುದರ ಮೂಲಕ ತಮ್ಮ ಧರ್ಮಾಚರಣೆಯನ್ನ ಮಾಡಿದರೆ ಪ್ರಾಯಶಃ ಸಮಾಜ, ದೇಶ ಯಾವುದೇ ಅಡೆತಡೆ ಇಲ್ಲದೆ ಉದ್ಧಾರ ಆಗ್ತದೆ ಎನ್ನುವುದು ಸ್ಪಷ್ಟ. ದಾರ್ಶನಿಕರು ಇರಬಹುದು ಅಥವಾ ತತ್ವಜ್ಞಾನಿಗಳು ಇರಬಹುದು, ಧರ್ಮವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಯಾಕಂದ್ರೆ ಧಾರ್ಮಿಕ ಕಾರ್ಯಕ್ರಮ ಆದ್ದರಿಂದ ಧರ್ಮದ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲುವುದು ನನ್ನ ಧರ್ಮ ಅಂತ ಎನಿಸ್ಕೊಂಡಿದ್ದೇನೆ. ಆ ಸನ್ಮಾರ್ಗದ ಮೂಲಕವೇ ನಡೆಯುವುದು ಧರ್ಮ. ನಮ್ಮ ವೈಯಕ್ತಿಕ ಜೀವನ ಇರಬಹುದು, ಸಾಮಾಜಿಕ ಜೀವನ ಇರಬಹುದು, ನಮ್ಮ ಕೌಟುಂಬಿಕ ಜೀವನ ಇರಬಹುದು. ಇದರಲ್ಲಿ ನಾವು ಒಂದು ಸರಿಯಾದಂತಹ ಮಾರ್ಗದಲ್ಲಿ ನಡೆಯುವುದೇ ಧರ್ಮ. ಕುಟುಂಬದಲ್ಲಿ ಗುರು ಹಿರಿಯರನ್ನ ಗೌರವಿಸುವುದು, ತಂದೆ ತಾಯಿಗಳನ್ನ ಗೌರವಿಸುವುದು ಅದು ನಮ್ಮ ಧರ್ಮ. ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಜನರನ್ನ ಗೌರವಿಸುವುದು, ನಮ್ಮ ಸುತ್ತಮುತ್ತಲು ನೆರೆಹೊರೆಯವರನ್ನ ಗೌರವಿಸುವುದು ನಮ್ಮ ಧರ್ಮ. ಈ ರೀತಿಯಾದಂತ ಅಂದ್ರೆ ಯಾವುದೇ ಒಂದು ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿರದಂತ ಧರ್ಮಾಚರಣೆ ನಮಗೆ ಇಂದು ಅಗತ್ಯವಾಗಿ ಬೇಕಾಗಿದೆ. ಪ್ರಾಯಶಃ ಧರ್ಮ ನಮಗೆ ಕೆಲವು ಮೌಲ್ಯಗಳನ್ನ ಬೆಳೆಸಲು ಸಹಾಯ ಆಗ್ತದೆ. ಪ್ರತಿಯೊಂದು ಮನುಷ್ಯನ ಹುಟ್ಟಿನ ಹಿಂದೆ 4 ಪುರುಷಾರ್ಥಗಳು ಇರ್ತದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತ. ನಮ್ಮ ಧರ್ಮ ಹೇಗಿರ್ಬೇಕು? ನಾವು ಯಾವುದೇ ವಂಚನೆ ಮಾಡದೆ, ಸುಲಿಗೆ ಮಾಡದೆ ನಮ್ಮ ಜೀವನವನ್ನ ನಾವು ಸಾಗಿಸಬೇಕಾಗಿದೆ. ಅಂದ್ರೆ ನಮ್ಮ ಧರ್ಮ ನಮಗೆ ಒಂದು ದಾರಿಯನ್ನು ತೋರಿಸ್ಬೇಕು. ಅಂದ್ರೆ ಅದು ಆಡಂಬರದ ಆಗಿರಬಾರ್ದು. ಅಥವಾ ನಮ್ಮ ಅರ್ಥ ಅಂದ್ರೆ ನಾವು ಮಾಡುವಂತಹ ಸಂಪಾದನೆ ಅದು ಬೇರೆ ವಾಮ ಮಾರ್ಗದ ಮೂಲಕ ಮಾಡುವಂತಹ ಸಂಪಾದನೆ ಆದರೆ ಪ್ರಾಯಶಃ ನಮಗೆ ಮೋಕ್ಷ ಸಿಗುವುದಿಲ್ಲ. ಅಥವಾ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಗೆ ಏನೇನು ಆಗ್ತದೆ ಎನ್ನುವಂತ ಕಲ್ಪನೆ, ಭಾವನೆಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಾಸುಹೊಕ್ತಾ ಇದೆ. ಅಥವಾ ನಮ್ಮ ಕಾಮ ಅಂದ್ರೆ ಆಸೆ ಆಕಾಂಕ್ಷೆಗಳು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂತ ಮಾರ್ಗಗಳು ಸಹ ಸರಿಯಾಗಿರಬೇಕು. ಅದು ಏನು ಧರ್ಮ ಮಾರ್ಗದ ಮೂಲಕವೇ ನಾವು ಅದನ್ನ ಈಡೇರಿಸಿಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ನಮ್ಮ ಧರ್ಮ, ಅರ್ಥ, ಕಾಮ ಇವುಗಳನ್ನ ನಾವು ಧರ್ಮದ ಮಾರ್ಗದ ಮೂಲಕ, ಸರಿಯಾದ ಮಾರ್ಗದ ಮೂಲಕ, ಸನ್ಮಾರ್ಗದ ಮಾರ್ಗದ ಮೂಲಕ ಮೈಗೂಡಿಸಿಕೊಂಡ್ರೆ, ಆಚರಣೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಮೋಕ್ಷ ಸಿಗ್ತದೆ. ಪುನರ್ಜನ್ಮ ಎನ್ನುವಂಥದ್ದು ನಮ್ಮ ಒಂದು ಭಾರತೀಯ ಪರಂಪರೆಯ ಕಲ್ಪನೆ. ಹಾಗಾಗಿ ನಾನು ಇಷ್ಟೇ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭವ್ಯವಾದಂಥ ಒಂದು ಮಂದಿರ ತಲೆ ಎತ್ತಿದೆ. ಪ್ರಾಯಶಃ ಈ ಅಯ್ಯಪ್ಪ ಸ್ವಾಮಿ ನಮಗೆಲ್ಲ ಆಶೀರ್ವಾದ ನೀಡಲಿ, ನಮ್ಮಲ್ಲಿ ಹೃದಯವಂತಿಕೆಯನ್ನು ಬೆಳೆಸಲಿ ಎನ್ನುವಂಥದ್ದು. ಬುದ್ಧಿವಂತಿಕೆಗಿಂತಲೂ ಹೃದಯವಂತಿಕೆ ನಮಗೆ ಬೇಕಾಗಿದೆ. ಯಾಕಂದ್ರೆ ನಾನು ದಾರಿ ಮಧ್ಯೆ ಹೋಗುವಾಗ ಒಂದು ಮುಳ್ಳು ಸಿಕ್ಕಿದ್ರೆ ಆ ಮುಳ್ಳನ್ನು ದಾಟಿ ಹೋಗುವುದು ನನ್ನ ಬುದ್ಧಿವಂತಿಕೆ. ಆ ಮುಳ್ಳನ್ನು ತೆಗೆದು ಪಕ್ಕಕ್ಕೆ, ಯಾರಿಗೂ ತೊಂದರೆ ಆಗದಾಗೆ ಪಕ್ಕಕ್ಕೆ ಹಾಕುವುದು ನನ್ನ ಹೃದಯವಂತಿಕೆ. ಈ ರೀತಿಯಾದಂತಹ ಹೃದಯವಂತಿಕೆ ಈ ದೇಗುಲದಲ್ಲಿ ಅಯ್ಯಪ್ಪ ಸ್ವಾಮಿ ನಮಗೆಲ್ಲ ಒದಗಿಸಲಿ. ನಮ್ಮ ಈ ಪರಿಸರ ಜನರಿಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಸಿಗಲಿ. ಎಲ್ಲ ಗಣ್ಯರ ಪರವಾಗಿ, ಬ್ರಹ್ಮಕಲಶೋತ್ಸವ ಸಮಿತಿ ಪರವಾಗಿ, ಜೀರ್ಣೋದ್ಧಾರ ಸಮಿತಿ ಪರವಾಗಿ, ನೆರೆದಿರುವ ಸಮಸ್ತ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಪರಿವಾರ ದೇವಗಳನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಸಹ ವಂದಿಸುತ್ತಾ, ಈ ಸಂತೋಷದ ದಿನ ಹೇಳ್ಬೋದು. ಕಾರಣ ಅಂತಂದರೆ ಒಂದು ಹಿರಿಯರು ಹೇಳಿದ ಮಾತು, ಯಾವುದೇ ದೇವರಿಗೆ ಸಮಾಧಾನ ಆಗಬೇಕಂತಾದರೆ ಪರಿವಾರ ದೈವಗಳಿಗೆ ಸಮಾಧಾನ ಆಗಬೇಕು. ಸಮಾಧಾನ ಅಂತ ಹೇಳಿದ್ರೆ ಅವರಿಗೆ ಇಷ್ಟಾರ್ಥಗಳನ್ನು ಮಾಡಬೇಕು. ಅದೇ ರೀತಿ ನಮ್ಮ ಹತ್ತಿರನೇ ಇರುವಂತಹ ಗುಳಿಗ ಕೊರಗಜ್ಜ ದೇವಗಳಿಗೆ ಸಮಾಧಾನ ಆಗುವುದರಿಂದ ಹತ್ತಿರದಲ್ಲಿರುವಂತಹ ಒಂದು ನಾಗನ ಕಟ್ಟೆಯನ್ನು ಮಾಡುವಂತಹ ವ್ಯವಸ್ಥೆ ಈ ಅಯ್ಯಪ್ಪ ದೇವರು ಮಾಡಿಸಿಕೊಂಡಿದ್ದಾರೆ. ಅದು ನಮ್ಮ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ವತಿಯಿಂದ ಆಗಿರುವಂಥದ್ದು ಬಹಳ ಸಂತಸದ ಸುದ್ದಿ. ಆದ ಕಾರಣ ಆ ದೇವರು ಈ ಊರಿನ ಎಲ್ಲ ವ್ಯಕ್ತಿಗಳ ಸಹಾಯದಿಂದ, ಸಮಿತಿಯ ಸರ್ವ ಸದಸ್ಯರುಗಳ ಸಹಾಯಹಸ್ತದಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಈ ಕಾರ್ಯಕ್ರಮ ಮಾಡಬೇಕಂತಾದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಹೇಳಿದ್ದನ್ನೇ ಹೇಳುವಂಥ ಅವಶ್ಯಕತೆ ಇಲ್ಲ. ಸೀನಣ್ಣ ಮತ್ತು ಅವರ ಸರ್ವ ಸದಸ್ಯರು, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಸರ್ವ ಸದಸ್ಯರುಗಳ ಪರಿಶ್ರಮ, ಅದೇ ರೀತಿ ಊರಿನ ಗಣ್ಯರ ಸಹಭಾಗಿತ್ವದಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆಲ್ಲರಿಗೂ ವಂದಿಸುತ್ತಾ, ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೆ ಊರಿನ ಹಾಗೂ
ಸರ್ವ ಸಮಸ್ತ ಜನಗಳ ಪರವಾಗಿ ನಾನು ಸಹ ವಂದನೆ ಎನ್ನ ಕ್ಷೇತ್ರ ಹತ್ತಿನಿಗೆ ನಿಖಿಲಿಗೆ ಪಕ್ಕ ಕೊಡ್ತು ಎನ್ನ ಕ್ಷೇತ್ರದ ಕಡೆ ಆರನ ಕ್ಷೇತ್ರದ ಕಡೆ ಭಾರಿ ಪ್ರೀತಿ ಆಂಡ ಆರನ ಕ್ಷೇತ್ರದಾಗಲಿ ಎಂತ ಪ್ರೀತಿಯಿಂದ ಎಂಕಡೆಲ್ಲ ಆತೆಯರಿಗೆ ರಮಣಂತರಿಗೆ ಪ್ರೀತಿ ನೀಡಿದ ಹತ್ರ ಎಂಕ್ಲಿ ಆರು ಸಂಪೂರ್ಣ ಸಹಕಾರ ನೀಡಿದ ಹತ್ರ ಮೇಘ ಪಾಡ್ನ ಮರ ಬರ್ರ ಪ್ರಮುಖ ಕಾರಣ ಅಂಚದ ಪುನಗ ಎಂಗ್ಲಿ ಈರ್ನೊಂದು ಉಪಕರಣ ಏಪಲ ಮರ ಬೇರೆ ಸಾಧ್ಯಜ್ಜಿ ಪಿರೋಜಿ ಬಂತು ಈರು ಕೊರೋನಾ ಮರಾಠ ಹೆಂಗ್ ದುರುಪಯೋಗದ ಬಂತಿದ್ದ ಕೆಲವು ಜನ ದುರುಪಯೋಗ ಬಂತಾರೆ ಬಂದಿರು ಕೆಲವು ಜನ ಉಪದ್ರ ಬಂತು ಮರ ಕೆಲವು ಹಿಂದಿ ಕೊಂಡದ್ದು ಏನು ಸರಿ ಉಪಯೋಗ ಅನ್ಪಿದ್ರು ಬಹುಶಃ ಹೆಂಗ್ ಕ್ಲಿಯರ್ ಲೈನ್ ಇಲ್ಲಾಡೆ ಕೊಂಡುತ್ತಿದ್ದ ಈಗ ಏನು ಪೂರ ತುಳ್ಳಿ ಪೂರ ಈ ಕೊರೋನಾ ಮರನ ಪೂರ ಪಾಡ್ದ ಐಕ್ಯ ಉಪಯೋಗ ಆಗ್ತದೆ ಎಂಗ್ಲಿಗೆ ಈ ಕೊರೋನಾ ಹಿಡ್ದ ಹತ್ರ ಐಕ್ಯ ಪಾಡ್ನ ಅರ್ಧಲ ಆರು ಕಾನೂನು ತತ್ವದಲ್ಲಿ ಗುರುತಿದ್ದೀರಿ ಹೆಂಗೆ ಪರ್ಮಿಟ್ ಮಂತ್ಕೊಂಡಿದ್ದೆ ಅದೇ ಹೆಂಚಿನ ಕಾನೂನಿನ ಚೌಕಟ್ಟಿನ ಹೆಂಗೆ ಬಾರಿ ಹೆಲ್ಪ್ ಮಾಡ್ತೀವಿ ಈ ಆರು ಕೊರೋನಾ ಸಹಕಾರಡಿ ಒವ್ವೇ ₹1 ಇದೆ ಅಂದರೆ ಈ ಮರ ಆನ ಧರ್ಮಾರ್ಥ ನಮಗೆ ಪಾಡ್ರ ಅವಕಾಶ ಅದನ್ನು ಬಂದಿದ್ದು ಇರಗೆ ಎಂಕ್ಲಿ ಆ ದೇವರು ಇರಗೆ ನನಾಥ ಆರೋಗ್ಯ ಕೊರದು ಈಗಿನ ರಾಜಕೀಯ ಜೀವನ ನನಾಥ ಮಿತ್ತು ಪಾಡ್ದು ಏನು ಆ ಸ್ವಾಮಿಡ ಪ್ರತಿಷ್ಠಾಪನೆ ನಮ್ಮ ದೇವಸ್ಥಾನದ ಬ್ರಹ್ಮ ಕೆಲಸ ಮಾಡ್ಕೊಂಡ ಸಂದರ್ಭಗಳು ಸುರು ಆತ್ಮದ ಬ್ರಹ್ಮ ಕೆಲಸ ಎಲ್ಲ ಆಗೋದಿಲ್ಲ ನಮ್ಮ ಆತ್ಮದ ಬ್ರಹ್ಮ ಕೆಲಸ ಶುರು ಮಾಡ್ಕೊಂಡು ನಮ್ಮ ಆತ್ಮ ಶುದ್ಧೀಕರಣ ಆಪೋದು ಬಹಳ ಮುಖ್ಯ ಮನಸ್ಸಿನ ಕಲ್ಮಸದಿ ಒಂದು ದೇವರನ್ನ ದೇವಸ್ಥಾನದ ಬ್ರಹ್ಮ ಕೆಲಸ ಮಾಡ್ತಿಲ್ಲ అయిన ಸಾಕ್ಷಾತ್ಕಾರ ನಂಗೆ ತಿಕ್ಕೊಂಡ ಇಜ್ಜವನ್ನು ಏನು ಪಂಡ್ರು ಅಂಚಾದ ನಮ್ಮ ಆತ್ಮಪೂರ್ವಕವಾದ ದೈವ ದೇವರನ್ನ ಕೆಲಸ ಮಾಡೋಣ ಸುರುಟು ನಮ್ಮ ಆತ್ಮದ ಬ್ರಹ್ಮ ಕೆಲಸ ಅವರು ಇನ್ನು ಏತೋ ದೈವ ದೇವಸ್ಥಾನದ ತೀರ್ಣೋದ್ಧಾರ ಬ್ರಹ್ಮ ಕೆಲಸ ಆಗ ಆಗ ಸಮಾಜದ ತಪ್ಪು ಕೆಲಸ ಕಡಿಮೆ ಆಪಣ ಅನ್ಕೊಂಡಂಗ ಅವ್ರು ಕಡಿಮೆ ಆಗ ಜಾಸ್ತಿ ಆಗುದು ನಮ್ಮ ತಲುಪಿದ ಕೆಲಸ ನಮ್ಮ ದೇವಸ್ಥಾನದ ಕಾರ್ಯ ಕೆಲಸ ದಾನ ಮಾಡ್ಕೊಂಡ ಸಮಾಜ ಎಡ್ಡಾವಡು ಅಂಚಾದ ಸಮಾಜ ಎಡ್ಡಾವಡದಿಂದ ನಮ ಮನಸ್ಪೂರ್ವಕವಾಯಿನ ಮನಸ್ಸಿನ ಶುದ್ಧೀಕರಣ ಮಾಡ್ತಿನ ಕೆಲಸ ನಮ್ಮ ಶುರು ಮಾಡ್ಬೇಕು ಮೈತ ಮಿತ್ರ ಕುರಿನ ದಿಪ್ಪರೆ ಕೂಡಿತ ವ್ಯವಸ್ಥೆಗಳು ಮನಸ್ಸ ಉಲೈ ಕುರಿಯಾಡ ದಿಪ್ಪುಂಚಿ ಮನಸ್ಸ ಉಲೈದ ಕುರಿನ ದಿಪ್ಪುನಂಚಿನ ಕೆಲಸ ನಮ್ಮ ದೇವಸ್ಥಾನದ ಮೂಲಕ ದೇವರನ್ನ ಕೆಲಸ ಮಾಡ್ಕೊಳ್ಳೋ ಮೂಲಕ ಮನಸ್ಸ ಕುರಿನ ದಿಪ್ಪುನಂಚಿನ ಕೆಲಸನು ನಮ್ಮ ಮಾತ ಮಲ್ಪುಣು ಬಹಳ ಮುಖ್ಯವಾದ ಪಾತ್ರ ನಾನು ಈ ಸಂದರ್ಭ ಬಂದ್ರೆ ಅಪೇಕ್ಷೆ ಮಾಡ್ತೀನಿ ಇನ್ನು ನಮ್ಮ ಉಭಯ ಜಿಲ್ಲೆ ಅನೇಕ ದೈವ ದೇವಸ್ಥಾನಗಳು ಪುನರುತ್ಥಾನ ಅದು ಜೀರ್ಣೋದ್ಧಾರ ಹೋದ್ರು ಒಂದು ಕಾಲ ಇತ್ತು ದೈವ ದೇವಸ್ಥಾನದ ಕೆಲಸ ಕೆಲವೇ ಇಲ್ಲದ ಗುರ್ತು ಬರಿಕೆದಕ್ಕೆ ಶ್ರೀಮಂತಿಕೆದ ಒಂದು ನೆಲೆಗಟ್ಟಿದಕ್ಕೆ ದೇವಸ್ಥಾನದ ಚಾಕ್ರಿ ಮಾಡ್ತಿತ್ತು ಐದು ಅನಾದಿ ಕಾಲಡು ಅರಸೊತ್ತಿಗೆದ ಕಾಡು ಅರಸು ಮಹಾರಾಜರನ್ನಾಗಿ ದೇವಸ್ಥಾನದ ಕೆಲಸ ಮಾಡ್ತಿರ್ತೇವೆ ಆದ್ರೆ ಇನಿ ಜನಸಾಮಾನ್ಯ ಬಹುಶಃ ಅರಸೊತ್ತಿಗೆ ಪೋದು ಗುತ್ತು ಬಳಿಕೆಲ್ಲ ಪೋದು ಅವಾಗ ಜನಕ್ಕೂ ಒಟ್ಟು ಸೇರಿದು ದೇವಸ್ಥಾನ ಕೆಲಸ ಮಾಡ್ತಾ ದಿನಕ್ಕೂ ನಮ್ಮ ಇದು ಒಂದು ಸಂದರ್ಭ ನಮ್ಮ ಮನಸ್ಸಿಗೆ ಬರ್ತಿತ್ತು ದೇವಸ್ಥಾನದ ಕೆಲಸ ಕೂಡ ಇಜ್ಜಾರ ಅಂದ ಇನಿ ಮತ್ತೆ ಇಲ್ಲದಕ್ಕಲ್ಲಿ ಅಥವಾ ಕೆಲವೇ ಇಲ್ಲದಕ್ಕೆ ಸೇರಿದು ದೇವಸ್ಥಾನದ ಕೆಲಸ ಮಾಡ್ತಾ ಒಂದು ಕಾಲ ಇತ್ತು ನಂಡ ಇನಿ ಜನಸಾಮಾನ್ಯರು ಮಾತ್ರ ಒಟ್ಟು ಸೇರಿದು ದೇವಸ್ಥಾನದ ಕೆಲಸ ಮಾಡುವ ಕಾರ್ಯಕ್ರಮ ನಮ್ಮ ಇನಿತ್ವೊಂದಿಲ್ಲ ಒಂದು ವಿಚಾರ ಸಾಮಾಜಿಕ ಬದಲಾವಣೆ ಆನಗ ಬಹುಶಃ ಸಮಾಜದ ಸಮಾನತೆ ಬೋರ್ಡು ಬಂದಂಚಿನ ಒಂದು ಪ್ರಯತ್ನದ ಫಲವಾದ ಇನ್ನು ಸಮಾನತೆ ಬರ್ತಿನ ಕಾಲಡು ಬಹುಶಃ ದೈವ ದೇವಸ್ಥಾನದ ಕೆಲಸದ ಚಾಕರಿ ಮಾಡ್ತಿನ ಕೆಲಸದ ಕಡಿಮೆ ಆಗ್ತದೆ ಬಂದ್ರೆ ದಯಬಂಡ ದುಮ್ಮು ಪತ್ತು ಇಲ್ಲದಕ್ಕೆ ಒಂದು ದೇವಸ್ಥಾನದ ಕೆಲಸ ಐತೆ ಮಾತ್ರ ಒಟ್ಟು ಸೇರಿದು ಮಾಡ್ತಿದ್ದ ಕೆಲಸ ಒಂದು ಕಾಲಡು ಬಡವೆ ಒಂದು ದೇವಸ್ಥಾನದ ಕೆಲಸ ಮಾಡ್ಕೊಂಡು ಮನಸ್ಸಿತ್ತು ನಂಡ ಆಗ ಶಕ್ತಿ ಇದ್ದ ಇನಿ ದೇವರದ್ದು ಇಟ್ಟು ಮಾತಾಡಲು ಒಂದು ರೀತಿ ಶಕ್ತಿ ಒಂದು ₹100 ದೇಣಿಗೆ ಒಂದು ₹1000 ಕೊಟ್ಟು ಶಕ್ತಿ ಬಡವರ್ಗ ಇದೆ ಬಹುಶಃ ದುಮ್ಮು ಕೇವಲ ಒಂದು ಊರು ಬಂಡ ಒಂದು
ಶ್ರೀಮಂತಿ ಕೆಲವೇ ಜನಕ್ಕೂ ಊರಲ್ಲಿ ಶ್ರೀಮಂತಿಕೆ ಕೆಲವರ ಕೈತಿತ್ತು ಇತ್ತೆ ಅಂಚತ್ತೆ ಮಾತನ್ನ ಕೈತ ಶ್ರೀಮಂತಿಕೆ ಭೂಮಸ್ತೆ ಕಾನೂನು ಒತ್ತನೆ ದುಂಬು ಕೇವಲ ಕೆಲವೇ ಇಲ್ಲದಕ್ಕೆ ಮಾತ್ರ ಅಕ್ಕ ಕೈಗೆ ಶ್ರೀಮಂತಿಕೆ ಇತ್ತೆ ಅಂಚತ್ತೆ ಪ್ರತಿ ಒಂಜಿ ನರಮಾನಿಗಳ ಒಂದು ರೀತಿಯ ಶಕ್ತಿ ಬೇಕು ಆ ಶಕ್ತಿನ ಈಗಲೇ ದೇವರ ಸಹಾಯ ಮಾಡ್ತಿರುವಂತ ದೃಷ್ಟಿದ ಸೇವೆ ಆ ದೇವರನ್ನ ಸೇವೆ ಮಾಡ್ನ ಕೆಲಸ ಇನಿ ಬದಲಾವಣೆ ಏನಿದ್ದವರ ಈ ಬೇರೆ ಬೇರೆ ಕಾರ್ಯಕ್ರಮ ಬದಲಾವಣೆ ಏನಿದ್ದವರ ದೇವಸ್ಥಾನದ ಕೆಲಸ ಇನಿ ದುಂಬುಡ್ಲ ಸುಲಭವಾದ ಯಾಕಂದ್ರೆ ಪ್ರತಿಯೊಂದು ಆರ್ಥಿಕವಾದ ಶಕ್ತಿವಂತ ಕೆಲವು ಕಾಲುಡು ಕೆಲವೇ ಜನಕ್ಕೂ ಆರ್ಥಿಕವಾದ ಶಕ್ತಿವಂತರಿರ್ತಾರೆ ಇದ್ರೆ ಮಾತ್ರ ಆರ್ಥಿಕವಾದ ಶಕ್ತಿ ಒಂದು 100 ರೂಪಾಯಿ ಕೇಂದ್ರ ಒಂದು 1000 ರೂಪಾಯಿ ಕೊಡ್ತಾ ಒಂದು ಶಕ್ತಿ ನರಮನ್ನ ಕೈಗೊಂಡಿದೆ ಒಂದು 15 ಎಲ್ಪ ವರ್ಷ ದುಂಬು ನಿಖಿಲ ಒಂದು 10 ರೂಪಾಯಿ ಕೇಂದ್ರ 100 ರೂಪಾಯಿ ಕೊಡುವ ಶಕ್ತಿ ಒಂದು ಸಮಾಜದ ಒಂದು ನರಮನ್ನ ನಿಜ ಯಾಕಂದ್ರೆ ಆರ್ಥಿಕವಾದ ಆ ಬಡತನ ಇರ್ತದೆ ಒಂದು 5 ಸೆನ್ಸ್ ಜಾಗಲ ಇದನ್ನ ಜನಕ್ಕೂ ಮಲ್ಲ ಸಂಖ್ಯೆ ಇರ್ತದೆ ಭೂಮಿ ಪಣ್ಣಾಗ ಕೇವಲ ಕೆಲವೇ ಜನಗಳ ಕೈತಿತ್ತು ಭೂಮಿ ಇನ್ನು ಭೂಮಿಯ ಒಡೆತನ ಅಂತ ಒಂದು ಗ್ರಾಮ ಒಂದು ಕಾಲು ಕಾದೇವರ ಒಂದು ಕಾಲು ಭೂಮಿಯ ಒಡೆತನ ಅಂತ ಕೆಲವೇ ಇಲ್ಲದಕ್ಕೆ ಭೂಮಿಯ ಒಡೆತನ ಮಾತೆಗಳ ಭೂಮಿಯ ಒಡೆತನ ಇರ್ತಾರೆ ಇನಿ ಅಂಚತ್ತು ಇನಿ ಒಂದು ಗ್ರಾಮಡು ಭೂಮಿಯ ಒಡೆತನ ಇತ್ತನಕ್ಕೆ 10-15 ಜನ ಇತ್ತಿನ ಕಾಲ ಇತ್ತು ಇಂಥ ಅಂಚತ್ತು ಅವೇ ಗ್ರಾಮಡು ಪಟ್ಟಾದಾರನಕ್ಕೆ ಒಂದು ಪಟ್ಟಾದಾರನಕ್ಕೆ ಬಂದ ಒಂದು 10-15 ಇಲ್ಲದಕ್ಕೆ ಒಂದು ಪಟ್ಟಾದಾರನಕ್ಕೆ ಇಂಥ ಅಂಚತ್ತು ಪಟ್ಟಾದಾರಿಕೆ ಪಂಡ ಈ ಒಂದು ಗ್ರಾಮಡು 2,000-3,000 ಜನ ಪಟ್ಟಾದಾರನಕ್ಕೆ 5 ಸೆಂಟ್ ಜಾಗತಿಕರೇ ಪಟ್ಟಾದಾರಿ ಒಂದು ದರಖಾಸ್ತು ಸಿಕ್ಕಲೇ ಪಟ್ಟಾದಾರಿ ಭೂಮಿ ಅಕ್ರಮ ಸಕ್ರಮ ಭೂಮಿ ದಿಕ್ಕೆಯಲ್ಲೇ ಪಟ್ಟಾದಾರಿ ಭೂಮಸ್ತ ಕಾಂಡ ಭೂಮಿ ದಿಕ್ಕೆಯಲ್ಲೇ ಪಟ್ಟಾದಾರಿ ಇಲ್ಲಿ ಪಟ್ಟಾದಾರಿಕೆ ಒಂದು ಕಾಂಡ 10-15 ಜನ ಇತ್ತು ನಾವು ಒಂದು ಗ್ರಾಮಡು ಈ 2,000-3,000 ಪಟ್ಟಾದಾರನಕ್ಕೆ ಅದಕ್ಕೆ ಆರ್ಥಿಕವಾಗಿ ಶಕ್ತಿ ಬೇಕು ಎಲ್ಲೆಲ್ಲ ಮಲ್ಲ ಆ ಪಟ್ಟಾದಾರಿಕೆ ಎಲ್ಲ ಕೈತಿ ಅಂಚಾದ ಇಲ್ಲಿ ದೇವರನ್ನ ಚಾಕರಿ ಮಾಡುವ ಕೆಲಸ ದುಂಬುದು ಹೆಚ್ಚಿಗೆ ಆಗುವುದು ಬಹುಶಃ ಒಂದು ಸಂತೋಷ ಸಂಗತಿ ನಮ್ಮ ಪಾತ್ರನೇ ಅಂಚಾದ ಸಮಾಜ ಬದಲಾವಣೆ ಹೇಳಿದವರ ದೇವರನ್ನ ಕೆಲಸವನ್ನು ಹಿನ್ನಡೆ ಹಾಕುವುದು ಬಂದು ಹಾಕುದು ಸಮಾಜ ಬದಲಾವಣೆ ಆಗಿದ್ದವರ ದೇವರನ್ನ ಕೆಲಸನ ಸುಸೂತ್ರವಾಗಿ ಎಡ್ಡಡಿತಿದ್ದು ಆ ಒಂದು ಹತ್ತಿರ ಬಂದು ಕೂಡ ಈ ಸಂದರ್ಭಗಳು ಎನ್ನ ಮನಸ್ಸು ಬೈದ ಪಾತ್ರ ಕಂಡು ಅಪೇಕ್ಷೆ ಮಾಡಿದ್ರೆ ಬಹುಶಃ ಇಲ್ಲಿ ಊರ್ಬೇಕು ಮಾತ್ರ 10 ಮಂದಿ ಇದಕ್ಕೆ ಸೇವನು ಬಹುಶಃ ಅಯ್ಯಪ್ಪನ ಒಂದು ಬ್ರಹ್ಮ ಕೆಲಸದ ಕಾರ್ಯಕ್ರಮ ನಿಖಿಲ್ ಮಾತು ಮಂತ್ರಿ ಏನೆಲ್ಲ ಒಂದು ಬರೋದು ಬಂದ ಅಂತೇಳಿ ಒಂದು ಇರಾದೆಯನ್ನು ವ್ಯಕ್ತನೆ ಶಬರಿಮಲೆ ಬೊಕ್ಕ ನಮಗೆ ಈ ಸೈಡ್ ದೇವಸ್ಥಾನ ಅಯ್ಯಪ್ಪನ ದೇವಸ್ಥಾನ ಬಂಡ ದೇವಗಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದು ದಾಯ ಪಂಡ ಬಂಡ ಸುಮಾರು 2 ತಿಂಗಳು ದುಂಬುದು ಮಹಿಳೆಯರ ಪ್ರವೇಶ ಅಪ್ಪನು ಶಬರಿಮಲೆಗೆ ಬಂದಾಗ ಭಾರಿ ಗಲಾಟೆ ಸಮಯ ಭಾರಿ ಮಾಲೆ ಮಾಡಿದ್ದೇವೆ ಆ ಸಮಯ ಹೆಚ್ಚ ಆ ಸ್ಥಳಕ್ಕೂ ಬೋಪು ಮಾಡೋದು ಆಲೋಚನೆ ಬಂದಿತ್ತು ಅಂಚ ಇಂತಿನ ಬೇರೆಡದ ಗುರುಸ್ವಾಮಿ ಶ್ರೀ ವಿಶ್ವನಾಥ್ ಕಾರ್ಯಗಳಿಗೆ ಆರ್ನ ನೇತೃತ್ವಡು ಆಗ್ತದೆ ಸುಮಾರು ಒಂದು 20 ಜನ ಬರ್ತದೆ ಬೇರೆಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಾಲೆಯನ್ನು ತೆತ್ತದು ಮಾಲೆಯನ್ನು ತೆತ್ತದು ಐದು ಮಾತ್ರ ಕಾರ್ಯಕ್ರಮ ಅಂಚನೆ 5 ಮುಖ ನನ್ನ 3ನೇ ದೇವಸ್ಥಾನ ಈ ಗ್ರಾಮಗಳು ಕೋಣಾಜಿ ಗ್ರಾಮಗಳು ಬೆಳಗ್ಗೆ ನನ್ನ ಆಯರನ್ನು ಅಯ್ಯಪ್ಪ ಸ್ವಾಮಿ ಎಸೈಗಳಿಲ್ಲ ದೇವಸ್ಥಾನ ನನಾತ್ ಗೆಡ್ಡ ಕಾರಣ ಇನ್ನು ದೇವಸ್ಥಾನ ನಡಪಡು ಪಂಡದಕ್ಕೆ ಏನೊಂದು ಅಂಚನೆ ಯಾರೋ ಒಂದು ವೇದಿಕೆ ಮನವಿ ಬಂತಂದ್ರೆ ಪಂಡ ಯಾರೋ ಒಂದು ದೈವದ ಜಾಗಿ ನಡೆ ಗ್ರಾಮಕ್ಕೂ ಸಂಬಂಧಪಟ್ಟ ದೇವಸ್ಥಾನ ಶ್ರೀ ಅರಸ್ಮೈಂದ್ರ ಬದುಕೂತ ಪಂಡ ದೇವಸ್ಥಾನ ಪಂಡ ಈ ಜಾಗಕ್ಕೆ ಸಂಬಂಧಪಟ್ಟ ಐಟು ರಡ್ಡು ನೇಮ ಜನವರಿ 24, 25, 25 ಮಟ್ಟದ ಒಂದು ನೇಮ ಅಂಚನೆ ಮೇಟ್ ಆಪುನ ಐನ ಆಜೆಗೆ ಆಪುನ ಸಾಂಗಾರ ನೇಮತ್ತು ನೆಕ್ ಅಪಂಡ ಈ ಜಾಗಕ್ಕೆ ಸಂಬಂಧಪಟ್ಟ ನಮ್ಮ ದೇವಿನ ಏಪಲ ನುಂಬು ನಮ್ಗೆ ತಿಳಿಯಲು ದೈವನ ಮುಖ್ಯಗೆ ಅಂತೇಳಿ ಹೇಳ್ದಾರ ಆ ದೈವದ ಯಾರು ಕೈಪತ್ತಿ ಹೇಳ್ದಾರ ಈಗ ಮಾತ ಮನೆ ಮತ್ತೊಂದಲೆ ಪಂಡ ನಮಕ್ ಗ್ರಾಮಗಳು ಸರ್ಕಾರ ಮತ್ತು ಬೆಳ್ಮ ಗ್ರಾಮ ಕೋಣಾಜಿ ಗ್ರಾಮಕ್ಕೆ 300 ಗ್ರಾಮ ಸರ್ಕಾರದ ಆಡಿ ಅಂದ್ರೆ ದೈವರು ಬಂದಾಗ ನಮ್ಮ ಹಿರಿಯ ಕೈ ಮತ್ತೊಂದು ದೈವರು ಒಂಜಿ ಗಡಿ ಗಡು ದೀಪಿಗೆ ಆ ಗಡಿ ಪ್ರಕಾರ ಕೋಣಾಜಿ ಅರ್ಧ ಕೋಣಾಜಿ ಮುಳದಾಗಿ ಅರ್ಧ ಕೋಣಾಜಿ ಅರ್ಧ ಬೆಳ್ಮಲ ಅರಸ್ಮೈದು ಬದುಕೋದು ಬಂಡ ದೇವರು ಅಂಚೆ ಅರ್ಧ ಬೆಳ್ಮ ಅರ್ಧ 300 ಪಂಜಂದಯ ದೇವಸ್ಥಾನ ಅಂದ್ರೆ ದೈವನ ಗಡು ಐನು ಪಂಡಗ ಆ ಗ್ರಾಮದ ಇಂಚಿನ ಎಂಟೆ ಕಾರ್ಯ ಅನಗ ದೇವರನ್ನ ಕಾರ್ಯ ಅನಗ ನಮ್ಮ ದೈವನ ದುಮ್ಗೆ ಆ ದೈವನ ನೆನೆತೊಂದು ಅಂಚನೆ ಗ್ರಾಮದ ಮಾತ ಕಾರ್ಯಕ್ರಮ ಆಗತ್ತೆ ಮನೆ ನೋಡ್ಕೊಂಡ್ರೆ
ನಿಕ್ಕಲ ಗ್ರಾಮದ ಹೊರಸ್ಪಂದಿಸಿದ ದೇವಸ್ಥಾನದ ದೊಡ್ಡ ಕಾರ್ಯಕ್ರಮ ತಾಳಿ ದೊಡ್ಡ ನೇಮೋತ್ಸವ ನಿಕ್ಕ ಮಾತೆಲ್ಲ ಬಂದು ಮೂಲ್ಯದ ಕೊಂಡ್ಕೊಂಡು ಅಂಚನೆ ದೇವಸ್ಥಾನದ ಈ ಕಾರ್ಯಕ್ರಮ ಮಾತೆಲ್ಲ ನಡೆದು ಇಡೀ ಗ್ರಾಮದಲ್ಲಿ ನಮ್ಮ ಮಸೀದಿಗೆ ಎಲ್ಲ ಸಲ ಕೂಡ ಅಯ್ಯಪ್ಪ ವೃತ್ತ ಆಚರಣೆ ಮಾಡುವಂಥ ನಮ್ಮ ಹಿಂದೂ ಅಯ್ಯಪ್ಪ ಭಕ್ತಾದಿಗಳು ನಮ್ಮ ಮಸೀದಿಗೆ ಬಂದು ರವೀಂದ್ರ ಶ್ರೀಗಳಿದ್ದಾರೆ ಅವರಿಗೂ ಅಲ್ಲಿ ನಮ್ಮ ಮದ್ರಸ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ವಿತರಣೆ ಮಾಡಿ ಅವರು ಅಯ್ಯಪ್ಪ ದರ್ಶನಕ್ಕೆ ಹೋಗುವುದು ವಾಡಿಕೆ. ಇದು ನಮ್ಮ ಧರ್ಮ, ಇದು ಹಿಂದೂ ಧರ್ಮ ಬೋಧನೆ ಮಾಡಿದಂಥ ಧರ್ಮ. ಹಿಂದೂ ಧರ್ಮದ ಮೂಲ ತಿರುಳು, ವೇದದ ತಿರುಳು ಸರ್ವ ಜನೇ ಸುಖಿನೋ ಭವಂತು. ನಾವು ಯಾವುದೇ ಧರ್ಮ ಯಾವುದೇ ವರ್ಗಕ್ಕೆ ಸೇರಿದ ಜನ ಸುಖವಾಗಿರಬೇಕು ಎಂಬುದು ಬಯಸುವುದು ಒಬ್ಬ ನೈಜ ಹಿಂದುವಿನ ಕರ್ತವ್ಯ ಎಂಬುದನ್ನು ವೇದ ಹೇಳಿದೆ, ಹಿಂದೂ ಧರ್ಮ ಹೇಳಿದೆ. ನಾನು ನಂಬಿದಂಥ ಇಸ್ಲಾಂ ಧರ್ಮದ ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನ ಆಗಬೇಕಿದ್ದರೆ ಅವ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ತನ್ನ ಸಹೋದರ ಸಹೋದರಿ ಅಂತ ತಿಳಿಬೇಕು ಮಾತ್ರವಲ್ಲ, ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹಭಾಗಿ ಆಗಬೇಕು ಅಂತಕ್ಕಂಥ ಸಂದೇಶ ಇದು ಕುರಾನ್ನ ಸಂದೇಶ. ಆದ್ದರಿಂದ ಒಬ್ಬ ಮುಸಲ್ಮಾನ ನೈಜ ಮುಸಲ್ಮಾನಾದರೆ ಅವನೆಂದೂ ಕೂಡ ಅನ್ಯ ಧರ್ಮೀಯರನ್ನು ದೂಷಿಸಲಾರ, ದ್ವೇಷಿಸಲಾರ, ನಿಂದಿಸಲಾರ. ಅದಕ್ಕಾಗಿ ಇವತ್ತು ನಾನು ಸಮಯ ಇಲ್ಲದಿದ್ದರೂ ಮಸೀದಿಯನ್ನ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ನೇರವಾಗಿ ನಾವೆಲ್ಲ ಉಪವಾಸ ವೃತ್ತಿದಾರಿಗಳು ಮನೆಗೂ ಕೂಡ ಹೋಗಿ ಇಲ್ಲಿ ಬಂದಿದೆ. ಯಾಕೆ ಬಂದಿದ್ದೇನೆ ಅಂತ ಕೇಳಿದರೆ, ನಮ್ಮ ದಿವಂಗತ ನಚ್ಚ ವಿಶ್ವನಾಥ ಶೆಟ್ಟರು, ನಮ್ಮ ಶ್ರೀನಿವಾಸ ಶೆಟ್ಟರು ಮತ್ತು ಸಂತೋಷ್ ಶೆಟ್ಟರ ತಂದೆಯಾಗಿ ಅವರು ಮತ್ತು ನನ್ನ ತಂದೆ ಅಣ್ಣ ತಮ್ಮಂದಿರ ಹಾಗೆ ವ್ಯಾವಹಾರಿಕ ಸಂದರ್ಭದಲ್ಲಿ ಮತ್ತು ಎಲ್ಲ ಸಂದರ್ಭದಲ್ಲಿ ಒಂದೇ ತಾಯಿಯ ಮಕ್ಕಳ ಆಗಿ ಅವರು ನಮಗೆ ಇರಬೇಕು ಅಂತ ಬೋಧಿಸಿದ್ದಾರೆ. ಇವತ್ತು ರಘುರಾಮ್ ಕಾಜ್ ಅವರು ಇಲ್ಲಿ ಇದ್ದಾರೆ, ಇದ್ದಾರೆ. ಅವರ ತಂದೆ ಸೀನಾ ಪೂಜ್ಯರ ಮತ್ತು ಸೀನಾ ಕಾಜವರವರು ಮತ್ತು ನಾರಾಯಣ್ ಕಾಜವರು ಕೂಡ ನನ್ನ ತಂದೆಯ ಅತ್ಯಂತ ಆತ್ಮೀಯ ಸ್ನೇಹಿತರಾಗ. ಆದ್ದರಿಂದ ಇವರು ರಘುರಾಮ ಕಾಜವರ ಮೇಲೆ ಕೂಡ ನನಗೆ ಬಹಳ ಗೌರವವಿದೆ. ಇವತ್ತು ನಮ್ಮ ದಳಸು ಸೀತಾರಾಮ್ ಶೆಟ್ಟಿ ಇದ್ದಾರೆ, ಅವರ ಪಕ್ಷ BJP, ನಾನು ಕಾಂಗ್ರೆಸ್. ಆದರೆ ಅವರಿಗೂ ನಮಗೆ ಇರುವ ಸಂಬಂಧ ಏನಂತೇಳಿ ನಾವು ಪರಸ್ಪರ ಅಣ್ಣ ತಮ್ಮಂದಿರಾಗಿ ಜೀವನ ಮಾಡ್ತೀವಿ. ಇದು ಬೇಕು. ಇಲ್ಲಿ ಪಕ್ಷ, ಇಲ್ಲಿ ವರ್ಗ, ಇಲ್ಲಿ ಜಾತಿ, ಇಲ್ಲಿ ಧರ್ಮಕ್ಕೆ ಮುಖ್ಯ ಇಲ್ಲ. ಎಲ್ಲ ಧರ್ಮದ ತಿರುಳು ಒಂದೇ. ಅದೆಂದರೆ ಒಬ್ಬ ಭಗವಂತನ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಪುರಾಣನ, ವೇದವನ್ನ ಮತ್ತು ಬೈಬಲನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ಇದ್ದು ಕವಿ ಹೇಳ್ತಾರೆ, ಪರಮಾತ್ಮನಾರೆಂದು ತಿಳಿಯಲೆಣಸುವೆಯ, ಇರುವ ನೆತ್ತಲೆನುತ್ತ ಕೇಳಲಿಚ್ಚಿಪೆಯ, ಬಾಣವನ್ನು ಮುಗಿಲನ್ನು ಇರುವವನು ಅವನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ಇರುವವನು ಅವನೇ, ಅವನನ್ನು ನಂಬಿದರೆ ಭಯವಿಲ್ಲ ನಮಗೆ, ಅವನನ್ನು ನಂಬದಿರೆ ಆಪತ್ತು ಯಮಗೆ ಅಂತಕ್ಕಂಥ ಬಹಳ ಮಾರ್ಮಿಕವಾದಂಥ ವೇದದ, ಕುರಾನ್ನ, ಬೈಬಲ್ನ ಮತ್ತು ಎಲ್ಲ ಧರ್ಮಗಳ ಸಾರವನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ಹಿಂದೂ ಕವಿಯ ಈ ಕವಿತೆ ನಮಗೆಲ್ಲ ಮಾರ್ಗದರ್ಶಕವಾಗಲಿ. ಹಾಗೆಯೇ ಇವತ್ತು ಅಯ್ಯಪ್ಪ ವೃತ್ತ ದಾರಿಗಳು ಅಲ್ಲಿ ಅಯ್ಯಪ್ಪನ ದರ್ಶನ ಮಾಡುವಾಗ ವಾವರ ಮಸೀದಿಗೆ ಹೋಗಿ ಅಲ್ಲಿಂದ ಹೋಗುವಂಥ ಒಂದು ಪರಿಪಾಠವನ್ನು ಹಮ್ಮಿಕೊಂಡದ್ದು ಇದು ಜಾತ್ಯತೀತಗೆ ಕೊಟ್ಟಂಥ ಒಂದು ಪೂರಕ ವ್ಯವಸ್ಥೆ. ಆದ್ದರಿಂದ ಎಲ್ಲ ಭಕ್ತಾದಿ, ನಮ್ಮ ಅಯ್ಯಪ್ಪ ಭಕ್ತಾದಿಗಳಿಗೆ ನನ್ನ ವಿನಂತಿ, ನಾವೆಲ್ಲ ಒಂದಾಗಿ ಬಾಳೋಣ, ಒಂದಾಗಿ ಕೂರೋಣ, ಒಂದಾಗಿ ಈ ದೇಶವನ್ನು ಕಟ್ಟೋಣ. ಇದೇ ಅಯ್ಯಪ್ಪನ ಸಂದೇಶ, ಇದೇ ನಮ್ಮೆಲ್ಲರ ಸಂದೇಶವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಜೀವನದ ಘಟನೆ ಸುಮಾರು 30 ವರ್ಷದ ಗುರು ನಾನು ಶಬರಿಮಲೆಗೆ ಹೋಗ್ಬಿಟ್ಟು ಭಾರಿ ವಿರೋಧ ಮಾಡ್ತಾನೆ. ಒಂದು ಟೈಮ್ ಬೇರ್ಲಗಟ್ಟೆ ಎಂಕಲ್ನ ಅಣ್ಣೆ ಪ್ರತಿ ವರ್ಷ ಶಬರಿಮಲೆಗೆ ಹೋಗಿರ್ತೇವೆ. ನಾನು ವಿರೋಧ ಮಾಡ್ಕೊಂಡ ಅವಾಗ ಭಾರಿ ಬಂಗದ ಪಡ್ತು. ಯಾಕಂದ್ರೆ ರೈತರು ಬಂದೆ ಆರ್ಥಿಕ ಮಟ್ಟ ಭಾರಿ ಕಮ್ಮಿ ಇತ್ತು.
ಇನಿ ಜನಗಳ ಆರ್ಥಿಕ ಮಟ್ಟ ಭಾರಿ ದುಂಬುಳ್ಳಿದೆ ಸತ್ಯ ಅಪ್ಪಗ ಆರ್ಥಿಕ ಮಟ್ಟ ಭಾರಿ ಕಮ್ಮಿ ಇರ್ತದೆ. ಎರಡಾ ಸಾಲನ್ನು ತೆಗೆದುಕೊಂಡು ಶಬರಿಮಲೆಗೆ ಹೋಗಿದ್ದೇವೆ. ಯಾನಾಯ್ತು ಭಾರಿ ವಿರೋಧ. ನಮ್ಮ ಸ್ವಂತ ಕಾಸನ್ನು ನಮ್ಮ ಶಬರಿಮಲೆಗೆ ಹೋಗತ್ತಂದ್ರೆ ನಮ್ಮವರಿಂದ ಸಾಲದಿತ್ತು ಶಬರಿಮಲೆಗೆ ಹೋಗ್ಕೊಂಡು ನಮ್ಮ ಧರ್ಮ ಆಗ್ತದೆ. ಈಗ ಭಾರಿ ವಿರೋಧ ಹೋಗ್ತಾನೆ ಒಂದು 30 ವರ್ಷಗಳ ದುಂಬು ಇಲ್ಲೇ ಗೋಡೆಮುಟ್ಟ ಎತ್ತಿನ ಕೊಂಡ 5 ಬುಕ್ಕ ದಾದನ ನಮನೆ ಶಬರಿಮಲೆಗೆ ಆ ಯೋಗ ಸ್ವಾಮಿ ಎತ್ತರು ಗೋಡೆಮುಟ್ಟಲ್ಲಿ ಎತ್ತರು ಕೊಂಡ ಇತ್ತೆ ಪ್ರತಿ ಶಂಕರಮ್ಮನ ದಿನ ತಾನೇ ಶಬರಿಮಲೆಟ್ಟು ವ್ಯಾಪಾರ ಪ್ರತಿ ಶಂಕರಮ್ಮನಿಗೂ ಶಬರಿಮಲೆಗೆ ಹೋಗುವ ದಿನ ಇತ್ತು. ಅಂಚಿತ್ತಿನ ಅನಿವಾರ್ಯ ಕಾರಣಗಳು ಯಾರನ್ನ ಹೋಗಿಪ್ಪಡು ಸುಮಾರು ಒಂದು 10 ವರ್ಷಗಳು ಪ್ರತಿ ಶಂಕರಮ್ಮನ ಶಬರಿಮಲೆ ಹೋದಿಪ್ಪನ ಯಾಕಡೆ ಶ್ರೀನಿವಾಸ ಶೆಟ್ಟರು ಬಾರಿ ಪೊಲ್ಲುಡು ಅಯ್ಯಪ್ಪ ಸ್ವಾಮಿನ ಈ ಮುಲ್ತ ಈ ನಡತ್ತಿನ ಅಂಚಿನ ಘಟನೆಯನ್ನು ಕಂಡೆ ಒಂದು ದೇವಸ್ಥಾನ ಕಟ್ಟೋಡು ನಾಡ ಐವತ್ತು ಬಂಗೂರು ಬಂಡದು ನಂಕಲ ಒಂದು ಅನುಭವ ಬಂಡ ಇವತ್ತು ದೇವಸ್ಥಾನ ಭಜನಾ ಮಂದಿರ ಕಟ್ಟಿದ್ದು ನಮ್ಮ ಸೇವೆ ಮಾಡ್ತಾನಕ್ಕೆ ಏನೇ ಕಾರಣ ಆ ಕಷ್ಟದ ಒಂದು ಸುಮಾರು 4 ವರ್ಷದ ದುಂಬು 3 ವರ್ಷದ ದುಂಬು ಈ ಕ್ಷೇತ್ರ ಯಾವ ಒಂದು ಧಾರ್ಮಿಕ ಕಾರ್ಯಕ್ರಮ ಬರ್ತಿತ್ತು. ಬತ್ತನೆ ತೂದಾನಗೆ ಭಾರಿ ಬೇಜಾರಾಗಿ ದಾದನ ನಮ್ಮ ದಾಲ ಬಣ್ಣಗ ಕೊಣ ಇಜ್ಜ ಪೋಣಗ ನಮ್ಮ 11 ಬಯರ್ಲ ಇಜ್ಜ ಸಂಪಾದನೆ ಮಲ್ತಿನೆಟ್ಟು ಕೊಂಜಿ ಪಾಲನೆ ನಮ್ಮ ಸಮಾಜಕ್ಕೂ ನಮ್ಮ ಕೊರಪು ನಮ್ಮ ಧರ್ಮ ಅಂಚಾದ ನಮ್ಮಲ್ಲ ದಾದಾನ ಒಂಜಿ ಇಲ್ಲಿ ಕಿಂಚಿತ್ ಸೇವೆ ನೀಡಿಗೆ ಸಂದೇಹ ಮಾಡಿದ ಅವು ಕೊರ್ತುನಾಡ ಅವು ಆ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಕೊಡ್ತಾನೆ ನಮ್ಮ ದಾಲ ಕೊರಿಯರ ನಮ್ಮ ಆತ್ಮಲ್ಲ ಜನಾರ್ಥ ನಮ್ಮ ಕೊರಿಯರ ಏರು ದೇವರು ನಮ್ಗೆ ಕೊಟ್ಟ ನಮ್ಮ ಸಮಾಜಕ್ಕೂ ನಮ್ಮ ಕೊರಳಿ ಇಂಚಿತ್ತಿನ ದೇವಸ್ಥಾನ ಭಜನಾ ಮಂದಿರ ಕೊರಳಿ ಅಂತಂದ್ರೆ ನಮ್ಮ ಕೊರಿಯರ ನಮ್ಮ ಏರ್ಲ ಜನಾರ್ಥ ಅಂಡ ಇನ್ನೇ ಬಾರಿ ಕೊರಳದ ಒಂಜಿ ಅಯ್ಯಪ್ಪ ಮಂದಿರನು ಸುಮಾರು ವರ್ಷಗಳು 35 ವರ್ಷಗಳು ದುಂಬು ಭಜನಾ ಮೂಲಕ ಮಲ್ತದೆ. ಅಯ್ಯಪ್ಪ ಸ್ವಾಮಿನ ವ್ರತಾಚರಣೆ ಮಲ್ತದೆ. ಶ್ರೀನಂದನ ನೇತೃತ್ವಗಳು ಶಬರಿಮಲೆ ಯಾತ್ರೆ ಮಲ್ತದೆ. ಎನಿಕಾನಗ ಬಾರಿ ಮಲ್ಲ ಒಂಜಿ ಭಜನಾ ಮಂದಿರ ಆತನ ನಾಂಡ ಇಂದು 6 ಮಂದಿನ ಸಾಧನೆ ಅವತ್ತಂದೆ ಮೂಲು ಅದರ ಒಟ್ಟಿಗೆ ಪೋಯಿನಂಚಿತ್ತಿನ ಭಕ್ತರ್ನಕ್ಕೆ ಒಂಜಿ ಕ್ಷೇತ್ರ ಬೆಳಗೋಡು ನಾಡ ಒಂಜಿ ಮಂದಿರ ಬೆಳಗೋಡು ನಾಡ ಅವಳು ಭಜನೆ ಮೂಲಕ ಮಲ್ತದೆ. ದೇವರನ್ನ ಬಾರಿ ಕೈತವೆ ಮುಟ್ಟೋಡು ನಮ್ಮ ದೇವರನ್ನ ತೋಡು ನಾಡ ಭಜನೆ ಮಲ್ತಿನ ದೇವರು ಖಂಡಿತ ನಮ್ಗೆ ಒಳಿವೇರು ಬಂಧನಕ್ಕೆ ಇದುವೇ ಸಾಕ್ಷಿ. 35 ವರ್ಷಗಳು ಮೊದಲು ಶ್ರೀನಂದನ ನೇತೃತ್ವಗಳು ಶಬರಿಮಲೆ ಯಾತ್ರೆ ಮಲ್ತಿದೆ. ಇನಿ ಭವ್ಯವಾಯಿನ ಒಂದು ಮಂದಿರ ಆತಂದೆ ಭವ್ಯವಾಯಿನ ಒಂದು ದೇವಸ್ಥಾನ ಆತಂದು ಬಂಡ ಭಾರಿ ಸಂತೋಷದ ವಿಷಯ. ಭಾರಿ ಸುಮಾರು ಕಷ್ಟವನ್ನು ಪಂಡೆ ಬಂಡ ಕಷ್ಟ ಬರಂದೆ ನಂಗೆ ವಾಕಲಿಸಲಾಗ ಕಷ್ಟಪಟ್ಟನೇ ನಂಗೆ ದೇವರು ಕೈಗೆ ಫಲ ಕೊಡ್ತೇವೆ. ಶ್ರೀನಂದೆ ಪಂಡೇರು ಈ ದೇವಸ್ಥಾನ ಆವಡು ನಾಡ 4 ವರ್ಷ ದಿಂಚ ಮಧುಮಾಂಸ ಬಿಡ್ದು ದೇವರನ್ನೇ ನಾಮಸ್ಮರಣೆ ಮತ್ತೊಂದು ಮೂಲಕ ದೀಪ ದೀದು ಒಂದು ಆವಡು ಬಂತು ಒಂದು ರುದ್ರಗಾರು ಇನಿ ಇತ್ತೆ ಇನಿಕಾನಗಾರನ ಆ ಫಲ ಆ ದೇವರಿಗೆ ಅವ್ರನ್ನ ಆ ಪ್ರಾರ್ಥನೆ ಮುಟ್ಟುವುದನ್ನು ಕಂಪನಿಗೆ ಸಂಶಯ ಇದೆ. ಇನಿಕಾನಗ ಬಾರಿ ಪೊರ್ಲದ ಒಂದು ಭಜನಾ ಮಂದಿರ ಆತಂದೆ ಯಾನ ಕಂಪನಿ ಐತೆ ಶ್ರೀನನ್ನ ಬೇರೆ 4 ವರ್ಷ ಮಧುಮಾಂಸ ಬುಡಿಯಾರು ನನ್ನ ಮಿತ್ತೆಗೆಲ್ಲ ಇದು ಮಧುಮಾಂಸ ಬುಡಿಯಾರ್ನಾಂಡ ಇದು ಭಾರಿ ಮುಲ್ಲ ಒಂದು ಉನ್ನತ ಸಾಮ ಗೋಪರ ಕಂಪನಿಗೆ ಯಾನ ಒಂದು ನಿದರ್ಶನ ದಾಯ ಪಂಡನ ಯಾನ್ಲ 30 ವರ್ಷ ದುಂಬು ಶಬರಿಮಲೆಗೆ ಹೋದಾಗ ಮಧುಮಾಂಸ ಬುಣ್ಣೆ ಇನ್ನು ಮುಟ್ಟ ಹೂವೇ ಒಂಜಿ ಹೋಟೆಲ್ ದಾವಡೆ ಅಥವಾ ಹೂವೇ ಒಂಜಿ ಮದಿನದ ಫಂಕ್ಷನ್ ದಾವಡೆ ಯಾನ ಒಂಜಿ ಮನಸ್ಸು ಮಲ್ಪನೆ ಇರ್ತದೆ ಎನ್ನೊಂಜಿ ಸಂಪ್ರದಾಯ ಉಂಟು. ಯಾನೆ ಒಂಜಿ ಇರೆಟ್ಟು ಮನಸ್ಸು ಮಲ್ಪನೆ ಅವಳ ನೆಲಟ್ಟು ತುಳಿದು ಮನಸ್ಸು ಮಲ್ಪಡು ತರಕಾರಿ ಓಲಿತ್ತದಲ್ಲ ಯಾನ ಮನಸ್ಸು ಮಲ್ಪು ಎನ್ನ ಇನಿಕಲ ನಿತ್ಯ ಆ ಋತಾರ್ಚನೆ ನಿತ್ಯದ ಒಂದು ಅನುಷ್ಠಾನ ಯಾನ ಇನಿಕಲ 30 ವರ್ಷಗಳು ದುಂಬು ಗುಣ್ಣ ಮಧುಮಾಂಸ ಇನಿಕಲ ಯಾನ ಓಲ ಒಂಜಿ ಹೋಟೆಲ್ ಸಮೇತ ನೀರು ಮುಟ್ಟಿದೆ ಒಂದು ಕೊಟ್ಲ ಬೊಂಡ ಮಾತ್ರ ಬರ್ಪೆ ಅಂಡ ಇನಿ ಆ ಬುಣ್ಣೆಟ್ಟು ಇನಿ ನಮ್ಮನ್ನು ಅಯ್ಯಪ್ಪೆ ಈ ಸ್ಥಾನವು ಈ ಪುದರ್ ಕೊನೆ ಇದ್ದಿರ್ನಾಡ ಆ ಶ್ರೀಶಾಸ್ತ್ರ ಪಂಪನ ಪುದರ್ ಕೊನೆ ಇದ್ದಿರ್ನಾಡ ಅವು ಅಯ್ಯಪ್ಪ ದೇವರು ಕೊನೆ ನಮ್ಮ ಮಲ್ತನ ಸಾಧನೆ ದಾಲ ಇಚ್ಚಿ ನಮ್ಮ ಮಲ್ತಿನ ಕೇವಲ ದೇವರ ಭಕ್ತಿ ಮಾತ್ರ ದೇವರ ಎಂಕ್ಲಿನ ಕಾಪಲೆ
ಯಾಕಡೆ ಪಂಡ್ಲೆಗನ ಕಂಡಿರು ಸರ್ವೇ ಜನ ಸುಖಿನೋ ಭವಂತು ಮಾತರನ್ನ ಎಡ್ಡೆ ಮಲ್ಪಲೆ ಎನೆ ನಮ್ಮ ಭಕ್ತಿಗೆ ದೇವರನ್ನು ಪ್ರಾರ್ಥನೆ ಮಲ್ತಿನಾಗ ದೇವರು ನಮ್ಗೆ ಖಂಡಿತ ಒಳಿವೆ ದಯ ಪಂಡ ಇನ್ನೇ ನಮ್ಗೆ ಕಣ್ಣಿಗೆ ತೋಜಿನ ದೇವರು ಪಂಡ ಹೂ ಪಂಡ ಅಪ್ಪೆ ಅಮ್ಮೆ 5 ಬೊಕ್ಕ ತೋಜಿನ ಪಂಡ ನಾಗದೇವರು ಅಣ್ಣೆ ಮೂಜಿನೇ ಅದು ನಮ್ಗೆ ಕಣ್ಣಿಗೆ ತೋಜಿನ ದೇವರು ಒಂದೊಂದಾಂಡ ಶಬರಿಮಲೆಗೆ ಆ ಮಕರ ಸಂಕ್ರಾಂತಿ ದಾಣಿ ಜ್ಯೋತಿ ತೋಜಿನ ಹೂವೇ ಪರಮ ಆ ಜ್ಯೋತಿ ಆ ನಮ್ಗೆ ದೇವರು ಸಾಕ್ಷಾತ್ ಜನವರಿ 14ನೇ ತಾರೀಕಿಗೆ ತೋಜಿರ ನಾಡ ನಮ್ಗೆ ಅವು ದೇವರೇ ತೋಜಿ ಈಗಿನ ಕಣ್ಣಿಗೆ ಆ ಭಕ್ತಿಗಳ ನಮ್ಗೆ ತೋಜಿದೆ ಇವತ್ತ ಬಗೆಟ್ ಮಸ್ತು ಜನ ಶಬರಿಮಲೆದ ನಮ್ಮ ಜ್ಯೋತಿದ ಬಗ್ಗೆ ನಮ್ಗೆ ನಮ್ಮಗ್ಗಲೇ ನಮ್ಮನ್ನು ನಮ್ಮ ದೇವರನ ಬಗ್ಗೆ ಅವಹೇಳನ ಮಾಡ್ತಿದ್ದು ನಮ್ಮನ್ನು ಮಸ್ತ್ ನಮ್ಮನ್ನು ಪಿರತಲ್ಲೇರ ತೋದುಲೇರು ಅಂಚನೆ ಈ ಸರ್ತಿ ಶಬರಿಮಲೆಗೆ ಪುಣ್ಯನಗಲು ಕೂಡಿಕೊಂಡಿದೆ ಭಾರಿ ಒಂಜಿ ಷಡ್ಯಾಂತರ ನಡುತ್ತುಂಡು ಪೋಯರ ಬೆಳ್ಳಿಂದ ಅಪ್ಪನಕ್ಲಿಗೆ ಪೋಯರ ಅವಕಾಶ ಉಂಟು ಯಪ್ಪ 1 ವರ್ಷದ ಉಳಾಯಿಗೆ ಹೋಗಲಿ 5 ಬೊಕ್ಕ 5 ವರ್ಷದ ಬೊಕ್ಕ ಹೋಗ್ಕೊಂಡ ಅವಕಾಶ ಉಂಟು ಇದು ದಾನ ಪಂಡ ನಮ್ಮ ಮಲ್ತನ ಕಟ್ಟತ್ತು ಹಿರಿಯಾತ್ಮ ಮಲ್ತನ ಕಟ್ಟು ದುಂಗುಡು ಒಂಜಿ ನಡತನ ಚಿತ್ತನ ಒಂಜಿ ಪಾರಂಪರೆ ಐದು ನಮ್ಮ ಮೀರಿದ ನಮ್ಮ ದಂಟದ ಪೋಯಂದಾಂಡ ಅವು ಆಯಾಗ ಎಡ್ಡೆ ಸಾಧ್ಯತೆ ಇನ್ನೊಂದು ಅಭಿಪ್ರಾಯ ಪಂಡ ಎಂಗ್ಲು ಬಾರಿ ನಮ್ಮದು ದೇವರನ್ನ ಈ ವೇದಿಕೆಗೆ ಬರೋದಾಂಡ ಈ ಸ್ಟೇಜಿಗೆ ಬಂದು ಪಾತ್ರ ಎಂಗ್ಲಿಗೆ ಅಯ್ಯಪ್ಪನೇ ಕಾರಣ ಸೇವಳಿ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸ್ಥಳದ ಇಲ್ಲಿದ ದೀಪ ಪ್ರಜ್ವಲನ ಮಂತ್ರಿನವರೇ ವಿವೇಕ ಶೆಟ್ಟಿ ದಂಪತಿ ಬೆಳಗ್ಗೆ ನಮ್ಮ ಬ್ರಹ್ಮಕಲಶೋತ್ಸವ ಹಾಗೂ ಧಾರ್ಮಿಕ ಜೀವನದ ಸಹಿತ ಪರವಾಗಿ ಧನ್ಯವಾದಗಳನ್ನು. ಇನ್ನು ಮತ್ತೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆಗ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಉಳಿದಿದೆ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೋಳಿ ಇದರ ಕಲಶೋತ್ಸವದ ಅಂಗವಾಗಿ ನಡೆಯುವಂಥ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರತಕ್ಕಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ಇವತ್ತು ನಾವು ಬಹಳ ಒಂದು ಸುಂದರವಾದ ದೇವಸ್ಥಾನವನ್ನು ಇಲ್ಲಿ ನೋಡಬೇಕಂತಾಗಿದ್ದರೆ ಅದಕ್ಕೆ ನಮ್ಮ ಸನ್ಮಾನ್ಯ ಸಚಿವರ ಒಂದು ಸಹಕಾರ ಮತ್ತು ಸಹಾಯ ಸ್ಫೂರ್ತಿಯನ್ನು ನಾವು ಇವತ್ತು ಒಪ್ಪಿಕೊಳ್ಳಬೇಕಾಗ್ತದೆ. ಬಹಳಷ್ಟು ಊರಿನ ಜನ ನಮಗೆ ಧನ ಸಹಾಯ ಮಾಡಿದರೂ ಕೂಡ ಸರ್ಕಾರದಿಂದ ನಮಗೆ ಸುಮಾರು 16 ಲಕ್ಷದಷ್ಟು ಹಣವನ್ನು ಮುಜರಾಯಿ ಇಲಾಖೆಯಿಂದ ನಮಗೆ ಈ ಒಂದು ದೇವಸ್ಥಾನಕ್ಕೆ ಅವರು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಅನೇಕ ದಾನಿಗಳಿಂದಲೂ ಕೂಡ ಸುಮಾರು 50,000, 75,000 ಡಾಕ್ಟರ್ ಜಿ ಶಂಕರ್ ಅವರಿಂದ ಸುಮಾರು 2 ಲಕ್ಷದಷ್ಟು ಹಣವನ್ನು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಅವರು ತೆಗೆಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಒಂದು ಸುಂದರವಾದ ಈ ಸಮಾರಂಭದಲ್ಲಿ ಅವರನ್ನು ಒಂದು ಗುರುತಿಸುವಂಥದ್ದು, ಸನ್ಮಾನಿಸುವಂಥದ್ದಲ್ಲ ಸರ್, ಒಂದು ಅಭಿನಂದನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. ಆ ಒಂದು ಚಿಕ್ಕ ಅಭಿನಂದನೆಯನ್ನು ಅವರು ಮನಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಮತ್ತು ಬಹುಶಃ ನಮಗೆ ಸಚಿವರಿಗೆ ಗೊತ್ತಿರಲಿ, ಇನ್ನೂ ಕೂಡ ಈ ದೇವಸ್ಥಾನದ ಕಾರ್ಯ ಆಗಲಿಲ್ಲ. ಸುಮಾರು 10-15 ಲಕ್ಷದಷ್ಟು, 15 ಸುಮಾರು 40 ಲಕ್ಷದಷ್ಟು. ಯಾಕಂದರೆ ಈಗ ಇರುವಂಥ ಒಂದು ಬೆಳ್ಳನ್ನ ದೃಷ್ಟಿಯಲ್ಲಿ ನಾವೊಂದು ಶಾಶ್ವತವಾದಂಥ ಒಂದು ಸಭಾಂಗಣವನ್ನು ಇಲ್ಲಿ ಮಾಡಬೇಕಂತ ನಮ್ಮ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಸುಮಾರು 40-50 ಲಕ್ಷದಷ್ಟು ಖರ್ಚಾಗ್ತದೆ. ಬಹುಶಃ ನಿಮ್ಮ ಈ ವರ್ಷ ನಿಮಗೆ ಕೊಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡಿ. ಆದರೆ ಮುಂದಿನ ವರ್ಷಕ್ಕೆ ಅಥವಾ ಇನ್ನೂ 2 ವರ್ಷದ ಒಳಗೆ ನಮಗೆ ಒಂದು 50 ಲಕ್ಷದಷ್ಟು ಹಣವನ್ನು ಈ ಒಂದು ಸಭಾಂಗಣಕ್ಕೆ ನೀವೊಂದು ಒದಗಿಸಿಕೊಟ್ಟರೆ ಬಹುಶಃ ಈ ಭಾಗದ ಜನ ನಿಮ್ಮನ್ನು ಯಾವತ್ತೂ ಸ್ಮರಿಸ್ತಾ ಇರ್ತಾರೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಊರ ದಾನಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಕೃತಜ್ಞತಾ ಭಾವನೆಯಿಂದ ನಾವು ಇವತ್ತು ಸ್ಮರಿಸ್ತಾ ಇದ್ದೇವೆ.
ಈಗ ಒಂದು ಸಣ್ಣ ಅಭಿನಂದನೆಯನ್ನು ಇವತ್ತು ನಿಮ್ಮ ಮುಂದೆ ನಮ್ಮ ಸಚಿವರಿಗೆ ನಾವು ಮಾಡ್ತೀವಿ. ಇಟ್ಟಿಗಾದರೂ ನನ್ನ ಈ ವೇದಿಕೆಗೆ 2-3 ದಿನ ಈ ಊರು ಇಜ್ಜರು ಅದರ ಕಾರ್ಯನಿಮಿತ್ತ ಬೆಂಗಳೂರು ಪೋಯಿ ನಡೆದ ಹತ್ರ ಬಹುಶಃ ಅಯ್ಯಪ್ಪನ ಅನುಗ್ರಹ ಬರ್ತೀನಿ ಆರೆಗೆ ನಿರಂತರವಾದ 4 ವರ್ಷದ ಉಪದ್ರವರಂತನೇ ಯಾನಿ ಏನಾದ್ರು ತೂನಗಾರಿಗೆ ಒಂಜಿ ನಮ್ಮವರು ಕೋಪಲ ಬರುತ್ತದೆ ದಾನಿ ಅಲ್ಲಿ ಬೇರೆ ದೇವಸ್ಥಾನಕ್ಕೆ ದುಡ್ಡು ಕೊರ್ಕೊಂಡು ಕೊಡ್ಚೆ ಬರುವಂತೆ ಇದೇ ಗುರಿಯಾಗಿ ಕೊಂಡ ಇಲ್ಲ ಒಂಜಿ ಅಯ್ಯಪ್ಪ ದೇವಸ್ಥಾನ ಒಂಜಿ ಅಪ್ಪಿನ ಅಂತ ಕೋಪಡವರು ಬರಂತೀವಿ ನನಗೆ ಏನಾಗಲಿ ಗಿಡತ್ತಿಯರ್ನ ಇರೋದು ಯಾಮಂಡೆ ಅವು ದೇವರನ್ನ ಅನುಗ್ರಹ ನಮ್ಮ ಇನಿ ಅವು ಒಂಜಿ ಆರೋಗ್ಯ ಬರೀದಿಂದ ಅಯ್ಯಪ್ಪನ ದಯಟ್ಟು ಇನಿ ಒಂಜಿ ಅಯ್ಯಪ್ಪಗೆ ಭಾರಿ ಕಾರ್ಮಿಕ ಉಂಟು ಅಟ್ ಈರೆಲ್ಲ ಆಯ್ತ ಪಾಲುಂಟು ಬಂತದೆ ಈರ್ಲ ಆ ಡೊನೇಷನ್ ಕೊಟ್ಟಿದ್ದಲ್ಲ ಈರು ಎತ್ತರಿಗೆ ಹೋಗ್ನಂತಂದ್ರೆ ಕಮ್ಮಿ ಆಗ್ಬಿದ್ದಾರೆ ಆ ಒಂದು ಅಯ್ಯಪ್ಪ ದೇವರು ಬಂಡ ನೆಕ್ಕಿದ ಪಾತ್ರಕ್ಕೆ ಮುಂದೆ ಬಂಡೆ ಅದಕ್ಕೆ ವಿಶೇಷವಾದ ಶಕ್ತಿ ಉಂಟು ನಮ್ಮ ಸಂಪೂರ್ಣ ಪ್ರಮಾಣ ನಮ್ದ ಆಯ್ತ ಶಕ್ತಿ ಆಯ್ತ ಒಂದು ಹೆಚ್ಚಿನ ಸಾನ್ನಿಧ್ಯ ಉಂಟು ಅವು ಗೋಚರ ಬರೋದುಂಟು ಬಹುಶಃ 4 ವರ್ಷಗಳು ಕೃತಾಚರಣೆ ಮಾಡ್ತಿದ್ದು ಈ ರಡ್ಡು ಬರ್ತು ದೀಪ ಬರ್ತಾನೆ ಟೆಂಕ್ ಆಯ್ತು ಅನುಭವ ಬೈತದೆ ಬಹುಶಃ ಈ ಒಂದು 14 ಲಕ್ಷ ನಾನು ಕೊರತೆ ಇರಲ್ಲ ಐಟ್ ಮಲ್ಲ ಪಾಲ ಆರ್ನುಂಡು ಒವೇ ಈ ಜಾತಿ ಭೇದ ಜನ ಇಂಕಿ ಬೇರೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ಅವು ಹೆಚ್ಚಿಗೆ ಕೊಡ್ತು ಅವು ಶ್ರೀನಿವಾಸ ಶೆಟ್ಟಿ ಇಂಗಳ ಮುಪ್ಪದ ಆರ್ನ ಪ್ರೀತಿದ ಜನಪ್ರಿಯ ಮಾಡೋದು ಮಾಡ್ಕೊಂಡು ಈ ಸಂದರ್ಭದಲ್ಲಿ ಬರಲು ತಯಾರಿಲ್ಲ ನಾನೆಲ್ಲ ಇಬ್ಬರು ನೋಡ್ತೀನಿ ಮಿತ್ರ ಪಾಪಾರು ಈ ಅಯ್ಯಪ್ಪ ಮಂದಿರಗೆ ನನ್ನ ಇನ್ನ ಕೈಟ್ ಒಂದು ಕೋಟಿ ಮೀಟರ್ ಕೋಡಿ ಈ ದೇವಸ್ಥಾನ ತೋರ್ಮನ್ಪ ಇನ್ನು ಒಂದು ತೂಪನ ಜಾಗೆ 14 ಲಕ್ಷ ಈ ಕೊರೋನಾ ಈಗ ಒಂದು ಸುತ್ತು ತಿರುಗಿರ್ಬೋದು ನಾನು ಫೋನಾಗ ಎಂಟು ದಾಲ ಇಟ್ಟು ಇನ್ನು ಮನ್ಪದ ಪೂರ್ಣ ಪ್ರಮಾಣಕ್ಕೆ ಹೆಚ್ಚಿಗೆ ಸೇರಿಸೋದ ಬೆಲೆ ಬಂತದ ಇದಕ್ಕೆ ದೇವರನ್ನ ಅನುಗ್ರಹ ಪಡಿ ಈ ರೇಟ್ಲ ಕೊರ್ಪಣ ಒಂದು ಕಿಂಚಿತ್ ಒಂದು ಇದಕ್ಕೆ ಒಂದು ಅಭಿನಂದನೆ ಇದು ಸ್ವೀಕಾರ ಮಾಡಿಕೊಡ್ಕೊಂಡಿದ್ದು ಏನಾದ್ರು ಸಾಮಾಜಿಕ ಧಾರ್ಮಿಕ ಧುರೀಣರಾಗಿರುವಂತಹ ನಮ್ಮ ಜೀರ್ಣೋದ್ಧಾರ ಸಮಿತಿ ಕೊಡುಗೆ ದಾನಿಗಳು ಆಗಿರುವಂತಹ ಶ್ರೀಯುತ ಸುರೇಶ್ ಭಟ್ನಗರ್ ಅವರು ನಮ್ಮ ಕರೆಗೆ ಹೋಗೋಟು ಇಲ್ಲಿ ಆಗಮಿಸಿದರೆ ಅವರು ಕೂಡ ತುಂಬ ಹೃದಯದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ನಮ್ಮ ಉಸ್ತುವಾರಿ ಸಚಿವರು, ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು, ಕೊಡುಗೆ ದಾನಿಗಳು, ಬೇರೆ ಬೇರೆ ಮೂಲಗಳಿಂದ ನಮಗೆ ಧನ ಸಹಾಯ ನೀಡಿರುವಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ನಮ್ಮ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ, ಊರಿನ ಪರವಾಗಿ, ಸಮಸ್ತರ ಪರವಾಗಿ ಅವರಿಗೆ ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಎಲ್ಲರೂ ಚಪ್ಪಾಳೆಯಲ್ಲಿ ಒಮ್ಮೆ ಎದ್ದು ಹೇಳ್ತೇವೆ ಒಮ್ಮೆ ಎದ್ದು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಈ ಒಂದು ದೇವಸ್ಥಾನ ಎತ್ತರಕ್ಕೆ ಬೆಳೆದು ಇದು ಧಾರ್ಮಿಕ ಕ್ಷೇತ್ರ ಶಾಂತಿಯ ಸಂಕೇತವಾಗಿ ಮೂಡಿ ಬರಲಿಕ್ಕೆ ಅವರ ಅನುಗ್ರಹ ಬೇಕು, ಆಶೀರ್ವಾದ ಬೇಕು ಅಂತ ಹೇಳಿಕೊಂಡು ದಯವಿಟ್ಟು ಕುಳಿತುಕೊಂಡು ಅವರಿಗೆ ಚಪ್ಪಾಳೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ನಮ್ಮ ಈ ಸನ್ಮಾನ ಕಾರ್ಯಕ್ರಮವನ್ನು ಅವರು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಎದುರು ಚಪ್ಪಾಳೆ ಕೊಟ್ಟಿದ್ರಿ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತದೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ದೇವರು ಕೊಟ್ಟಂಥ ಅವಕಾಶ ನೆಚ್ಚಿಕೊಳ್ತೇನೆ. ಯಾಕೆಂತ ಮೊನ್ನೆ ಹೇಳಿದೆ, ನಾನು ಬರೋದು ಡೌಟ್ ಇದೆ. ಯಾಕೆ ನಾನು ಪವಿತ್ರವಾದ ಮಕ್ಕ ಯಾತ್ರದಲ್ಲಿದೆ. ಇವತ್ತು ಪವಿತ್ರವಾದ ಮಕ್ಕ ಯಾತ್ರೆಯಿಂದ ಬಂದು ಉಪವಾಸ ಬಿಟ್ಟು ಮಸೀದಿಗೆ ಹೋಗಿ ನೇರವಾಗಿ ಬಂದ ಕಾರ್ಯಕ್ರಮ ಯಾವುದಂತ ಹೇಳಿದರೆ ಶ್ರೀ ಅಯ್ಯಪ್ಪ ಮಂದಿರದ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಿಮ್ಮೆಲ್ಲರ ನಾನು ಆಶೀರ್ವಾದ ಪ್ರಪಾದ ಬರೆದುಕೊಂಡು ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ, ಅಯ್ಯಪ್ಪ ಸ್ವಾಮಿ ಬಹುಶಃ ಇವತ್ತೊಂದು ಆ ಸನ್ನಿಧಿ ಇಡೀ ವಿಶ್ವದಲ್ಲೇ ಸಹೋದರತೆ ಮತ್ತು ಏಕತೆಗೆ ಮತ್ತು ಸೌಹಾರ್ದತೆಗೆ ಒಂದು ದೊಡ್ಡ ಸಂಕೇತ. ಅದು ಭಾರತದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಸಂತೋಷ ವಿಚಾರ. ಇದರ ಪ್ರಾಮುಖ್ಯತೆ ಅರ್ಥ ಮಾಡಿಕೊಂಡು ಇಲ್ಲಿ ಹೋಗುವಂಥ ಯಥಾರ್ಥಗಳಿಗೆ ಮತ್ತು ಇಲ್ಲಿ ಅದರ ಬಗ್ಗೆ ಅತ್ಯಂತ ಭಕ್ತಿಯಿಂದ ತಮ್ಮೆಲ್ಲ ಕಾರ್ಯ ನಡೆಸಿಕೊಳ್ಳಲಿಕ್ಕೆ ಈ ಅಯ್ಯಪ್ಪ ಮಂದಿರ ಮುಂದಿನಲ್ಲಿ ದೊಡ್ಡ ಮಟ್ಟದ ಶಕ್ತಿಯಾಗಿ ಇವತ್ತು ಪರಿವರ್ತನೆ ಇವತ್ತು ಹಾಗೆ ಆಗ್ತದ ವಿಶ್ವಾಸ ನಾನು ಇವತ್ತು ಇಟ್ಕೊಂಡು ಬಹುಶಃ ನನಗೆ ಈ ಒಂದು ಕ್ಷೇತ್ರದ ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮಗೆ ಕೂಡ ಸೇರಿ ಕೆಲಸ ಮಾಡಲಿ ಮತ್ತು ನಮ್ಗೆ ಕೂಡ ಪುಣ್ಯ ಕಟ್ಟುವ ಸಿಕ್ಕುವಂಥ ಅವಕಾಶ ಒದಗಿಸಿಕೊಡೋದಕ್ಕೆ ನಾನು ಇವತ್ತು ಶ್ರೀನಿವಾಸ ಶೆಟ್ಟಿ ಧನ್ಯವಾದ ನಾನು ಇವತ್ತು
ಸಲ್ಲಿಸ್ತೇನೆ. ದೇವರು ಎಲ್ಲರಿಂದ ಮಾಡಿಸಲ್ಲಂತೆ, ಯಾರು ದೇವರಿಗೆ ಇಚ್ಛೆ ಮಾಡ್ತಾನೆ ಅವರನ್ನು ಮಾತ್ರ ಸಹಕಾರ ಪಡ್ಕೊಳ್ತಾನೆ. ಸೊ ದೇವರು ನಿಮ್ಮ ಮುಖಾಂತರ ನನ್ನನ್ನು ಸ್ವಲ್ಪ ಸಹಕಾರ ಮಾಡಿಸಿಕೊಂಡು ನಮಗೆ ನಿಮ್ಮ ಮುಖಾಂತರ ಪುಣ್ಯ ಸಿಕ್ಕುವಂಥ ಅವಕಾಶ ಆಗಿದೆ ಅಂತೇಳಿ ನಾನು ಬಹುಶಃ ವಿಶ್ವಾಸಕ್ಕೆ ತೆಗೊಂಬಂಥ ಸಂದರ್ಭ. ಬಹುಶಃ ಈ ಒಂದು ಕ್ಷೇತ್ರ ಅತ್ಯಂತ ಏಕತೆ ಸೋದರತೆ ಒಂದು ಸಮಾಜದ ಸರ್ವರಿಗೂ ಕೂಡ ಪ್ರೀತಿಪೂರ್ವಕವಾದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ. ಇಲ್ಲಿಯ ಸದೆಯವರು ಕೂಡ ಅತ್ಯಂತ ಸತ್ಪ್ರಾಜಿಯಾಗಿ ಭಾರತದ ದೊಡ್ಡ ಒಂದು ಪ್ರಜೆ ಮತ್ತು ಶಕ್ತಿಯಾಗಿ ಹೊರಬಂದ ಒಂದು ವಿಚಾರ ಆಗಲಿ. ಬಹುಶಃ ನನಗೆ ಈ ಕ್ಷೇತ್ರ ಮಾತ್ರ ಅಲ್ಲ, ಕೆಳಗಿನ ಪಟೋಳಿ ಕ್ಷೇತ್ರದ ಅಭಿವೃದ್ಧಿ ಕೂಡ ಬಹುಶಃ ನಮ್ಮಿಂದ ಒಂದು ಸಹಕಾರ ಮಾಡುವಂಥ ಅವ್ರನ್ನ ನೆನಪಿದೆ. ನಿಮ್ಮ ಮರಿಯಮ್ಮ ಮೂರುಗಲ್ಲಿ ಮರಿಯಮ್ಮ ದೇವಸ್ಥಾನ ಕೊಡುವಂಥ ಅವಕಾಶ ಕಳೆದ ಸಲ ಬಹುಶಃ ಬರೀ ಫೋನ್ನಲ್ಲಿ ಮಾಧವ ಮತ್ತು ಶ್ರೀನಿವಾಸ ಶೆಟ್ಟರು ಅಸಹ್ಯ ಕಲ್ಲುಡಿ ಪ್ರದೇಶಗಳು ಅದಕ್ಕೂ ನಾನು ನೋಡಲೇ ಇಲ್ಲ. ನಾನು ಆಯ್ತು ಮಾಡಿದ 4 ಲಕ್ಷ ರೂಪಾಯಿ ಆ ಕೆಲಸವೂ ಕೂಡ ಅಲ್ಲಿ ಮಾಡಿದ್ರು. ನನಗೆ ಬಹುಶಃ ನನ್ನ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಸಣ್ಣದವರಲ್ಲಿ ದೊಡ್ಡ ಎಲ್ಲ ಜಾತಿ ವರ್ಗದವರ ಧಾರ್ಮಿಕ ಸಭಾ ಕಾರ್ಯಕ್ಕೆ ಭಾಗವಹಿಸಲಿಕ್ಕೆ ಮತ್ತು ಸಭಾ ಕಾರ್ಯಕ್ಕೆ ಒಂದು ಸೇವೆ ಮಾಡಲಿಕ್ಕೆ ದೇವರನಿಗೆ ದೊಡ್ಡ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಅತ್ಯಂತ ಯಾವಾಗಲೂ ಕೂಡ ನನಗೆ ಅತ್ಯಂತ ಅದಕ್ಕೆ ಸಮಾಧಾನ ಮತ್ತು ನೆಮ್ಮದಿ ಅಂತ ನಾನು ಇವತ್ತು ಹೇಳಿಕೊಂಡು ಎಲ್ಲ ಯುವಕರಿಗೆ ನಾನೊಬ್ಬ ಮಂತ್ರಿಗಿಂತಲೂ ಸೋದರನಾಗಿ ಹೇಳಿದಿಷ್ಟೇ, ಅತ್ಯಂತ ಕಡಿಮೆ ವರ್ಷ ಆಯುಷ್ಯ ನಮಗೆಲ್ಲ ಇರುವುದು. ಇದನ್ನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಜೀವನ ಸಾಗಿಸುವಂಥ ಅವಕಾಶ ಮಾಡಿಕೊಳ್ಳುವಂಥ ಅವಕಾಶ ಆಗಲಿ. ನಮ್ಮೆಲ್ಲರ ಸೇವೆ ಕೂಡ ಅದು ಯಾವುದೊಂದು ಪ್ರತಿಪೇಕ್ಷೆ ಇಲ್ಲದೆ ಅದನ್ನು ಪ್ರತಿಫಲ ಸಿಗಬೇಕಂತ ಖಂಡಿತವಾಗಿ ನಾವು ಮಾಡಲಿಕ್ಕೆ ಹೋಗೋದಿಲ್ಲ, ಮಾಡಿ ಕೂಡ ಬಾರ್ದು. ನಮ್ಮ ಬಹುಶಃ ಪ್ರವಾದಿಯವರು ಕೂಡ ಅವರು 3 ಹಂತ ಎಷ್ಟೇ ನಾವು ನಮಾಜ್ ಮಾಡಿದರೂ ಕೂಡ 3 ವಿಚಾರ ಏನು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸ್ಪಷ್ಟವಾಗಿದೆ. 2ನೇದು ಕಷ್ಟದಲ್ಲಿ ಸಹಕಾರ ಮಾಡೋದು. 3ನೇದು ನಾವೇನಾದ್ರು ಸಹಕಾರ ಮಾಡಿದರೆ ನಾನು ಉಪಕಾರ ಮಾಡಬೇಕಾದ್ರೆ ಎನಿಸಲೇಬಾರ್ದಂತೆ. ಯಾರಾದರೂ ನನಗೆ ಉಪಕಾರ ಮಾಡಿ ನನಗೆ ಏನು ಲಾಭ ಸಿಕ್ಕಲಿಂದ ಮಾಡಿದರೆ ಅದು ನಾವು ಮಾಡಿದ ಪ್ರಯೋಜನ ದೇವರ ಮುಂದೆ ಎಲ್ಲ ಸೊನ್ನೆಗೆ ಬಂದು ನಿಲ್ತದೆ. ನಾನು ಕೂಡ ಅಷ್ಟೇ, ಎಲ್ಲ ಉಪಕಾರ ನಾನು ನಮಗೇನು ಲಾಭ ಆಗಬೇಕಾ ಅಥವಾ ಇನ್ನೊಂದು ವಿಚಾರದಲ್ಲಿ ಖಂಡಿತ ಮಾಡಿದ್ದಲ್ಲ. ದೇವರ ಕಾರ್ಯಕ್ರಮ ಸರ್ವಕ್ಕೊಂದು ಪ್ರಯೋಜನ ಆಗಲಿ. ಶ್ರೀನಿವಾಸ ಶೆಟ್ಟರು ನೇತೃತ್ವ ವಹಿಸಿದ್ದಾರೆ. ಒಂದು ಭವ್ಯವಾದ ಒಂದು ಮಂದಿರ ನಮ್ಮ ಪ್ರದೇಶದಲ್ಲಿ ಬರಲಿ, ಇದರಿಂದ ಎಲ್ಲರ ಒಂದು ಆಶೀರ್ವಾದ ಸರ್ವರಿಗೂ ಕೂಡ ಸಿಕ್ಕಲಿ ಅಂತೇಳಿ ಆ ಉದ್ದೇಶವನ್ನು ನಾನು ಸಹಾಯ ಮಾಡಿದ್ದೇನೆ, ಮುಂದೆ ಕೂಡ ಮಾಡ್ತೇನೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದನ ಪಡೆದುಕೊಂಡು